ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದು ನಮ್ಮ ಜೊತೆಗೆ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ. ನಮಸ್ತೆ ಸರ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನಲ್ಲಿ ರೌಡಿ ಶೀಟರ್ ರಾಜಕೀಯ ಏನು, ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣದ ಬಳಿಕ ರಾಜಕೀಯ ಪಕ್ಷಗಳ ನಾಯಕರ ನಡುವೆ ವಾಕ್ಸಮರ ನಡೆಯುತ್ತಿದೆ. ಸರ್, ಏನಿದು ಸರ್? ನೋಡಿ, ಕೆಲವು ದಿನಗಳ ಹಿಂದೆ ಸುಹಾಸ್ ಶೆಟ್ಟಿ ಮರ್ಡರ್ ಆದ ಕೂಡಲೇ ಅಥವಾ ರೌಡಿ ಶೀಟರ್ ಎನ್ನುವಂಥ ಪ್ರಶ್ನೆ ಬಂತು. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಸುಹಾಸ್ ಶೆಟ್ಟಿಯ ಮೇಲೆ 2020 ಜೂನ್ 18ರಂದ ರೌಡಿ ಶೀಟು ಓಪನ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಆತನ ಮೇಲೆ ಒಟ್ಟು 4 ಪ್ರಕರಣಗಳು ದಾಖಲಾಗಿದ್ದವು. ಈ ಸಂಬಂಧ ಆಗಿನ ಬಜ್ಪೆ ಇನ್ಸ್ಪೆಕ್ಟರ್ KR ನಾಯಕ್ ಅವರು ಒಂದು ವರದಿಯನ್ನು ಒಪ್ಪಿಸ್ತಾರೆ. ಈ ರೀತಿಯಾಗಿ ಸುಹಾಸ್ ಶೆಟ್ಟಿ ಅಂತ ಹೇಳಿ ಪುರ್ಕೋಡಿಯಲ್ಲಿ ಬಾಡಿಗೆ ಮನೆಯಲ್ಲಿರುವಂಥ ವಾಸಿ, ಈತನ ಮೇಲೆ ಇಷ್ಟು ಪ್ರಕರಣಗಳು ದಾಖಲಾಗಿವೆ. ಆದ್ದರಿಂದ ಈತನನ್ನು ನಾವು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಇನ್ನು ಮುಂದಕ್ಕೆ ಈತನಿಂದ ಬೇರೆ ಬೇರೆ ರೀತಿಯ ಕ್ರಿಮಿನಲ್ ಕೃತ್ಯಗಳು ನಡೆಯುವಂಥ ಸಂಭವವಿದೆ. ಅದರಿಂದ ಅವನನ್ನು ನಿಯಂತ್ರಿಸಬೇಕಾಗಿ ನಾವು ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು, ಅದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಆಗಿನ ಪಣಂಬೂರು ಉಪವಿಭಾಗದ ಸಹಾಯಕ ಆಯುಕ್ತರು ACP KU ಬೆಳ್ಳಿಯಪ್ಪ ಅವರು ಈ ಇನ್ಸ್ಪೆಕ್ಟರ್ ಕಳಿಸಿದಂತಹ ದಾಖಲೆಗಳು ಮತ್ತು ಪ್ರಸ್ತಾವನೆಯನ್ನು ಗಮನಿಸಿ ಅವರೊಂದು ಆದೇಶವನ್ನು ಹೊರಡಿಸ್ತಾರೆ. ಈ ರೀತಿಯಾಗಿ ಆತನ ಮೇಲೆ ರೌಡಿ ಶೀಟ್ ತೆರಿಬೇಕು, ಆತನನ್ನು ಪೊಲೀಸ್ ಕಣ್ಗಾವಲಲ್ಲಿರಿಸಬೇಕು ಅಂತೇಳಿ. ರೌಡಿ ಶೀಟ್ ತೆರೆಯುವಂಥ ಉದ್ದೇಶವೇ ಅದು, ಆತನ ಮೇಲೆ ಪೊಲೀಸ್ ಕಣ್ಗಾವಲು ಇರಬೇಕು ಅಂತೇಳಿ. ಪ್ರತಿ ಸಾರಿಯೂ ಆತ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ, ಆ ವಾರದಲ್ಲಿ ಆತನ ಚಟುವಟಿಕೆಗಳೇನು, ಆತನ ವ್ಯವಹಾರಗಳೇನು, ಯಾರೊಂದಿಗೆ ಸಂಪರ್ಕದಲ್ಲಿದ್ದಾನೆ, ಈ ಬಗ್ಗೆ ಎಲ್ಲ ಆತ ಕಾಲಕ್ಕೆ ಪೊಲೀಸರಿಗೆ ಮಾಹಿತಿ ಕೊಡುವಂಥ ಅನಿವಾರ್ಯತೆ ಸೃಷ್ಟಿ ಮಾಡ್ತಾರೆ. ಅದರಿಂದಾಗಿ ಆತನ ಮೇಲೆ ಇವರೊಂದು ಕಣ್ಣಿಟ್ಟಿರ್ತಾರೆ ಅಂತ ಒಂದು ಭಯ ಇರ್ತದೆ. ಅದರಿಂದಾಗಿ ಆತ ರೌಡಿಸಮ್ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ ಎನ್ನುವುದು ನಂಬಿಕೆ ಇವರಲ್ಲಿದೆ. ಆ ರೀತಿಯಾಗಿ ಅವರು ಆದೇಶ ಹೊರಡಿಸ್ತಾರೆ. ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ ಓಪನ್ ಆಗುತ್ತೆ. ಸಾಮಾನ್ಯವಾಗಿ ರೌಡಿ ಶೀಟ್ ಓಪನ್ ಆದರೆ ಅದು ಪೊಲೀಸ್ ಇಲಾಖೆಯ ಆಂತರಿಕ ದಾಖಲೆ, ಅದು ಬಹಿರಂಗ ದಾಖಲೆ ಅಲ್ಲ, ಪಬ್ಲಿಕ್ ಡೊಮೇನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಕೈಯಲ್ಲಿ ಯಾವ ದಾಖಲೆ ಇದೆಯಾ, ಇದನ್ನು ಪೊಲೀಸ್ ಇಲಾಖೆಯೇ ಸೋರಿಕೆ ಮಾಡಿದಂಥ ದಾಖಲೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಮಾಹಿತಿ ಹಕ್ಕು ಕಾಯ್ದೆ ಬಂದ ಆರಂಭದಲ್ಲಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿದರೆ ಈ ದಾಖಲೆಗಳನ್ನು ಪೊಲೀಸ್ ಇಲಾಖೆ ಒದಗಿಸ್ತಾ ಇತ್ತು. ಆಗ ಅವರಿಗೆ ಗೊತ್ತಿರಲಿಲ್ಲ ಇದನ್ನು ಕೊಡಬಾರ್ದು ಅಂತ ಹೇಳಿ, ಇದು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಅಂತ ಹೇಳಿ ಗೊತ್ತಿರಲಿಲ್ಲ, ಅದು ಇಲಾಖೆಯ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಅಂತ ಹೇಳಿ. ಆಗ ಏನು ಮಾಡ್ತಾ ಇದ್ರು ಅಂತ ಆ ರೀತಿಯಾಗಿ ದಾಖಲೆ ತಗೊಂಡು A ಫೈಲ್ ಇರ್ಬೋದು, B ಫೈಲ್ ಇರ್ಬೋದು, C ಫೈಲ್ ಇರ್ಬೋದು. ಅಲ್ಲಿ 3 ನಮೂನೆ ಫೈಲ್ಗಳಿವೆ. A ಫೈಲ್ ಇದೆ, B ಫೈಲ್ ಇದೆ, C ಫೈಲ್ ಇದೆ. ಅದರಿಂದಾಗಿ 3 ನಮೂನೆ ದಾಖಲೆಗಳನ್ನು ತೆಗೆದುಕೊಂಡು ಹೈಕೋರ್ಟಿಗೆ ಹೋಗಿ, ಹೈಕೋರ್ಟಲ್ಲಿ ನಮ್ಮ ಮೇಲೆ ಯಾವುದೇ ಕೇಸ್ ಇಲ್ಲ, ನಮ್ಮ ಮೇಲೆ ದಾಖಲಾಗಿರೋ ರೌಡಿ ಶೀಟನ್ನು ತೆಗೆಯಬೇಕು ಅಂತ ಹೇಳಿ ಕೋರಿಕೆ ಸಲ್ಲಿಸ್ತಾ ಇದ್ದಾರೆ ರಿಟ್ ಪಿಟಿಷನ್ ಮೂಲಕ. ಮತ್ತು ಹೈಕೋರ್ಟ್ ಅದನ್ನು ಅಬ್ಜೆಕ್ಷನ್ ಕೇಳಿ, ಅಬ್ಜೆಕ್ಷನ್ ಸರಿಯಾದ ರೀತಿಯಲ್ಲಿ ಇಲ್ಲ ಇದ್ದರೆ ಆದೇಶ ಮಾಡ್ತಿತ್ತು. ಆ ಮೂಲಕ ರೌಡಿ ಶೀಟನ್ನು ಕ್ಲೋಸ್ ಮಾಡಲಾಗ್ತಾ ಇತ್ತು. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಏನು ಮಾಡ್ತದೆ ಅಂದರೆ ಪ್ರತಿ ವರ್ಷ ಈ ರೌಡಿ ಶೀಟನ್ನು ಪರಾಮರ್ಶೆ ಮಾಡ್ತದೆ, ಅವರ ಚಟುವಟಿಕೆಗಳನ್ನು ಪರಾಮರ್ಶೆ ಮಾಡ್ತದೆ. ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಯಾಗಿ ಬಂದಾಗ, SP ಆಗಿ ಬಂದಾಗಲೂ, ಕಮಿಷನರ್ ಆಗಿ ಬಂದಾಗಲೂ, ಒಬ್ಬರು ಅಧಿಕಾರ ವಹಿಸಿಕೊಂಡ ಕೂಡಲೇ ಸುರಿಗೆ ಹೇಳುವುದೇ ಅಷ್ಟು ತಮ್ಮ ಅಧೀನ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ರೌಡಿ ಶೀಟರ್ಗಳನ್ನು ಕರ್ಕೊಂಡು ಬನ್ನಿ ಅಂತ ರೌಡಿ ಪೆರೇಡ್ ಮಾಡ್ತಾರಲ್ಲ, ಆಗ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಅಂತೇಳಿ. ಆಗ ಈ ರೌಡಿಸಮ್ ಚಟುವಟಿಕೆಗಳನ್ನು ಬಿಟ್ಟು ಎಲ್ಲೋ ಒಂದು ಕಡೆಯಲ್ಲಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರುವವನಿಗೆ ನೆನಪಾಗೋದು, ನನ್ನ ಮೇಲೆ ರೌಡಿ ಶೀಟ್ ಇದೆಯಾ ಇನ್ನೂ ಸಹ ಅಂತ ಪೊಲೀಸರು ಬಂದು ಕರೆದಾಗ. ಆಗ ಅವರನ್ನು ಸಾರ್ವಜನಿಕವಾಗಿ ನಿಲ್ಲಿಸಿ ಅವರನ್ನು
ವಿಚಾರಣೆ ಮಾಡೋದು. ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ಇನ್ನೂ ಸಹ ನನ್ನ ಒಟ್ಟಿಗೆ ಜೊತೆಯಲ್ಲಿದ್ದಾರೆ ಅಂತೇಳಿ. ನಮ್ಮ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ ಪೊಲೀಸರು ಗುರುತಿಸುವ ಪ್ರಯತ್ನ ಮಾಡ್ತಾರೆ. ಮತ್ತು ಯಾವುದಾದ್ರೂ ಒಂದು ಘಟನೆ ನಡೆದರೆ, ರೌಡಿಸಮ್ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆ ನಡೆದರೆ, ಮರ್ಡರ್ ಆಗಿರ್ಬೋದು, ಅಟ್ಯಾಕ್ ಆಗಿರ್ಬೋದು, ಇಂಥದ್ದೆಲ್ಲ ಘಟನೆಗಳು ನಡೆದರೆ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಪರೇಡನ್ನು ಮಾಡ್ತಾರೆ. ಬೇರೆ ಬೇರೆ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ರೌಡಿ ಪರೇಡ್ ಮಾಡೋದು ಇದೆ. ಜಿಲ್ಲಾ ಮಟ್ಟದಲ್ಲಿ, ಕಮಿಷನರೇಟ್ ಮಟ್ಟದಲ್ಲಿ ರೌಡಿ ಪರೇಡ್ ಮಾಡೋದು ಇದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳುವಂಥ ಉದ್ದೇಶ ಇದ್ದರೂ ಸಹ ಪೊಲೀಸ್ ಅಧಿಕಾರಿಗಳು ತಮ್ಮ ಒಂದು ಕದರನ್ನು ತೋರಿಸಲಿಕ್ಕೆ ಅವರನ್ನು ಸಾರ್ವಜನಿಕವಾಗಿ ಹೇಳಿಸುವಂಥ ಇದು ಬಂತು. ಬಹುತೇಕವಾಗಿ ರಾಜಕಾರಣದಲ್ಲಿರುವಂಥ ವ್ಯಕ್ತಿಗಳ ಮೇಲೆ ರೌಡಿ ಶೀಟ್ ಇದ್ದದ್ದೇ, ಇಲ್ಲಂತೇನಿಲ್ಲ. ಆದರೆ ಅವರ ಮೇಲೆ ಇದ್ದಂಥ ರೌಡಿ ಶೀಟನ್ನು ಮತ್ತೆ ಕ್ಲೋಸ್ ಮಾಡಲಾಗಿದೆ. ಅದರಿಂದಾಗಿ ಅವರು ರೌಡಿಗಳು ಅಲ್ಲ ಅಂತೇಳಿ. ಕೆಲವು ಶಶಿಕುಮಾರ್ ಅವರು ಮಂಗಳೂರು ನಗರ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ರೌಡಿ ಶೀಟನ್ನು ಪರಾಮರ್ಶೆ ಮಾಡಿದರು. ಅದರಲ್ಲಿ ಎಷ್ಟು ಮಂದಿಯ ಮೇಲೆ ಪ್ರಕರಣಗಳು ಇತ್ತೀಚಿನ ವರ್ಷಗಳಲ್ಲಿ ದಾಖಲಾಗಿಲ್ಲ ಎಂಬುದನ್ನು ನೋಡಿಕೊಂಡು ಅದಕ್ಕೊಂದು ವರದಿ ಕೇಳಿದರು. ಆಯಾ ಪೊಲೀಸ್ ಅಧಿಕಾರಿಗಳು ಅದೊಂದು ವರದಿ ಕೊಟ್ಟಿದ್ದರು. ಆ ವರದಿಯ ಆಧಾರದಲ್ಲಿ ಕೆಲವರ ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಆದರೆ ರೌಡಿ ಶೀಟು ಕ್ಲೋಸ್ ಮಾಡಿ ಒಂದೇ ತಿಂಗಳಲ್ಲಿ ಒಬ್ಬ ಹಳೆಯ ರೌಡಿ ಶೀಟರ್ ಒಬ್ಬ ಮತ್ತೊಂದು ಪ್ರಕರಣದಲ್ಲಿ ಸಿಲುಕಿಕೊಂಡ. ಆದ್ದರಿಂದ ಅವನು ಮನಪರಿವರ್ತನೆ ಆಗಿಲ್ಲ ಅಂತ ಆಯಿತು. ಈ ರೀತಿಯ ಘಟನೆಗಳು ನಡೆದದ್ದಿದೆ. ಅದರಿಂದ ರೌಡಿ ಶೀಟ್ನಲ್ಲಿ ರಾಜಕೀಯ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದರೆ ಇದು ಸರ್ಕಾರದ ಮಟ್ಟದಲ್ಲಿ ಆಗುವಂಥದ್ದು ಅಲ್ಲ. ಒಬ್ಬ ಸರ್ಕಾರ ಏನು ನಿರ್ದೇಶನ ಕೊಡ್ತದೆ ಆ ರೀತಿಯಾಗಿ ಪೊಲೀಸರು ನಡ್ಕೊಳ್ಳೋದಲ್ಲ. ಇದು ಟೋಟಲಿ ಪೊಲೀಸ್ ಇಲಾಖೆಯ ಆಂತರಿಕ ವಿಚಾರ. ಆದ್ದರಿಂದ ಸುಹಾಸ್ ಶೆಟ್ಟಿಯ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದು ಬಜ್ಪೆ ಪೊಲೀಸ್ನವರು. ಅದು ಬಜ್ಪೆ ಪೊಲೀಸ್ ಠಾಣೆಯವರಿಗೆ ಮನವರಿಕೆ ಆಗಿರೋದು, ಈತನ ಮೇಲೆ ರೌಡಿ ಶೀಟು ಓಪನ್ ಮಾಡಲೇಬೇಕು, ಇಲ್ಲದ್ರೆ ಈತನ ಮೇಲೆ ಕಣ್ಗಾವಲು ಇಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈತನ ಚಲನವಲನಗಳು, ಚಟುವಟಿಕೆಗಳ ಬಗ್ಗೆ ನಮಗೆ ನಿರಂತರವಾಗಿ ಮಾಹಿತಿಗಳು ಬರುವುದಿಲ್ಲ. ಅದಕ್ಕಾಗಿ ಆತನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಹೇಳಿ ಮಾಡಿದ್ದೇ ಹೊರತು ಇದು ಆ ಕಾಲದಲ್ಲಿ 2020ರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿತ್ತು, ಅವರ ಕಾಲದಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ ಅಂತ ಅಲ್ಲ. ಅದು ಯಾವ ಸರ್ಕಾರ, ಯಾವ ಪಕ್ಷದ ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ರೌಡಿ ಶೀಟ್ ಓಪನ್ ಆಗುತ್ತೆ ಅವನ ಚಟುವಟಿಕೆಗಳ ಮೇಲೆ, ರೌಡಿ ಚಟುವಟಿಕೆಗಳ ಮೇಲೆ. ಯಾಕಂತ ಹೇಳಿದರೆ ಆ ವೇಳೆಗೆ 2020ರ ವೇಳೆಗೆ ಆತನ ಮೇಲೆ ಮರ್ಡರ್ ಕೇಸ್ ದಾಖಲಾಗಿತ್ತು. ಹಾಗಂತೇಳಿ ಮರ್ಡರ್ ಕೇಸ್ ದಾಖಲಾದವರ ಮೇಲೆ ಎಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತಾ? ಇಲ್ಲ. ಬೇರೆ ಬೇರೆ ಪ್ರಕರಣಗಳಿದ್ದ ಮೇಲೆ ಅದರೊಟ್ಟಿಗೆ ಇದು ಸೇರಿಕೊಂಡ್ರೆ ರೌಡಿ ಶೀಟ್ ಓಪನ್ ಆಗುತ್ತೆ. ಮತ್ತೆ ಅಂತ ಹೇಳಿದರೆ ನೀವು ಕೇವಲ ಒಂದೇ ಒಂದು ಸಿಂಗಲ್ ಪ್ರಕರಣ ಇರುವಾಗಲೂ ರೌಡಿ ಶೀಟ್ ಓಪನ್ ಆದ ನಿದರ್ಶನ ಇದೆ. ಕೆಲವು ವರ್ಷಗಳ ಹಿಂದೆ ಮಂಗಳೂರಿನ ಹೃದಯ ಭಾಗದಲ್ಲಿ ಒಂದು ಟೋಕಿಯೋ ಮಾರ್ಕೆಟ್ ಅಂತ ಇದೆ. ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸಿಗೆ ಒಂದು ಮುಸ್ಲಿಂ ಹೆಣ್ಮಗಳು ಮತ್ತೊಬ್ಬ ಹಿಂದೂ ಹುಡುಗ ಯಾವುದು ಡ್ರೆಸ್ ಪರ್ಚೇಸ್ಗೆ ಅಂತ ಬಂದಿದ್ದಾರೆ. ಇಡೀ ಟೋಕಿಯೋ ಮಾರ್ಕೆಟಲ್ಲಿ ಮುಸ್ಲಿಂ ವ್ಯಾಪಾರಿಗಳೇ ಮಳಿಗೆ ಇರೋದು. ಅವರು ಇವರನ್ನು ಗಮನಿಸಿದ್ದಾರೆ, ಆ ಹುಡುಗನಿಗೆ ಹೊಡೆದಿದ್ದಾರೆ. ಇಷ್ಟೊತ್ತಿಗೆ ಪೊಲೀಸರು ಬಂದಿದ್ದಾರೆ, ಆತನನ್ನು ಹಾಸ್ಪಿಟ್ಲಿಗೆ ಹೊಂಟೋಗಿದ್ದಾರೆ. ಇವರ ಮೇಲೆಲ್ಲ ಕೇಸು ದಾಖಲಾಗಿದೆ. ದಾಖಲಾಗಿ ಬಂದರ್ ಠಾಣೆಯಲ್ಲಿ 3 ಅಂಗಡಿಗಳ ಮಾಲೀಕರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ರು. ಅವರ ಮೇಲೆ ಇದ್ದದ್ದು ಒಂದೇ ಕೇಸು, ಅದಕ್ಕಿಂತ ಮೊದಲು ಅವರ ಮೇಲೆ ಕೇಸ್ ಇರಲಿಲ್ಲ. ಅವರು ವ್ಯಾಪಾರಿಗಳೇ ಹೊರತು ರೌಡಿಗಳಲ್ಲ. ಹೊಡೆದದ್ದು ಮಾತ್ರ ಕೇಸ್ ಇರೋದು, ಅದು ಸಹ ಕೈಯಲ್ಲಿ ಹೊಡೆದಿರೋದು, ಬೇರೆ ಮಾರಕಾಯದಿಂದ ಹೊಡೆದಲ್ಲ. ಅವರ ಮೇಲೆ ಏನು 324 326 ಏನೋ ಸೆಕ್ಷನಲ್ಲಿ ಕೇಸ್ ಹಾಕಿದ್ದಾರೆ ಹೊರತು ಬೇರೆ ಗಂಭೀರ ಪ್ರಕರಣ ಅಲ್ಲ. ಆ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆ ನಡೆದು ಪ್ರಕರಣ ಕ್ಲೋಸ್ ಆಯಿತು. ಎಕ್ಯೂಟ್ ಆದರು. ಎಕ್ಯೂಟ್ ಆದಮೇಲೆ ಇವರು ಮೇಲೆ ಈ ರೌಡಿ ಶೀಟ್ ಹಾಗೆ ಉಳ್ಕೊಂಡಿತ್ತು. ಪ್ರತಿ ಬಾರಿ ಚುನಾವಣೆ ಬಂದಾಗ, ಈ ಮಂಗಳೂರಲ್ಲಿ ಚುನಾವಣೆ, ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ, ವಿಧಾನಸಭಾ ಚುನಾವಣೆ ಬರ್ತದೆ,
ಲೋಕಸಭಾ ಚುನಾವಣೆ ಬರ್ತದೆ. ಈ ಮೂರೂ ಚುನಾವಣೆಗಳ ಸಂದರ್ಭದಲ್ಲಿ ಇವರಿಗೆ ನೋಟಿಸ್ ಕೊಡ್ತಾರೆ, ಕರೆಸ್ತಾರೆ, ಇವರ ಮೇಲೆ 107 ಹಾಕ್ತಾರೆ, DCP ಎದುರು ಪ್ರೊಡ್ಯೂಸ್ ಮಾಡ್ತಾರೆ, ಇಲ್ಲದ್ರೆ ತಹಸೀಲ್ದಾರ್ ಎದುರು ಪ್ರೊಡ್ಯೂಸ್ ಮಾಡ್ತಾರೆ. ಇದು ಒಂದು ಪ್ರಕ್ರಿಯೆ ಮಾಡ್ತಾರೆ ಸಾಮಾನ್ಯವಾಗಿ. ರೌಡಿ ಶೀಟ್ ಯಾರ ಮೇಲೆಲ್ಲ ಇದೆ ಅಂಥವರಿಗೆಲ್ಲ ಕರೆದು ಅವರ ಮೇಲೆ ಒಂದು ಪ್ರತಿಬಂಧಕ ಮೊಕದ್ದಮೆ ಅಂತ ದಾಖಲು ಮಾಡ್ತಾರೆ. ನೀವು ಚುನಾವಣೆಯ ಸಂದರ್ಭದಲ್ಲಿ ಹೋಗಬಾರ್ದು, ನೀವು ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಇರಬಾರ್ದು ಅಂತೇಳಿ ಎಚ್ಚರಿಕೆ ಕೊಡಲಿಕ್ಕೆ ಅವರಿಗೆ ಒಂದು 10,000 ರೂಪಾಯಿದು ಬಾಂಡ್ ತಗೊಳ್ಳೋದು, ಈ ರೀತಿಯ ಮುಚ್ಚಳಿಕೆ ತಗೊಳ್ಳೋದು, ಈ ರೀತಿಯೆಲ್ಲ ಇದೆ. ಇದು ಇವರಿಗೆ ಹಿಂಸೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಇವರು ಆ ಒಂದು ಕ್ಷುಲ್ಲಕ ಕಾರಣಕ್ಕೆ ನಡೆದ ಘಟನೆ ಬಿಟ್ಟರೆ ಬೇರೆ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಇರಲಿಲ್ಲ. ಅವರೇನು ಎಬಿಚುವಲ್ ಒಫೆಂಡರ್ಗಳು ಅಲ್ಲ, ಅವರು ವ್ಯಾಪಾರಿಗಳೇ ಹೊರತು ಅವರು ಕ್ರಿಮಿನಲ್ಗಳ ಅಲ್ಲ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಉದ್ಯೋಗದ ವಾತಾವರಣ ಸೃಷ್ಟಿಯಾಗಿತ್ತು, ಹೊಡೆದಿದ್ದಾರೆ ಅಲ್ಲಿ. ಮತ್ತು ಆ ಕೇಸು ನ್ಯಾಯಾಲಯದಲ್ಲಿ ಬಿಟ್ಟು ಹೋಗಿದೆ. ಆಗ ಬಂದರ್ ಠಾಣೆಯಲ್ಲಿ ಮಂಜುನಾಥ್ ಶೆಟ್ಟಿ ಅಂತೇಳಿ ಇನ್ಸ್ಪೆಕ್ಟರ್ ಇದ್ದರು, ಅವ್ರಿಗೆ ಮತ್ತು DSP ಆಗಿ ರಿಟೈರ್ಡ್ ಆದರು. ಆಗ ಅವರಲ್ಲಿ ಹೋಗಿ ಕೋರಿಕೆ ಸಲ್ಲಿಸಿದ, ಸರ್ ಹೀಗೆ ಆಗಿದೆ, ನಮ್ಮ ಮೇಲೆ ಕೇಸಲ್ಲಿ ಬಿಟ್ಟು ಹೋಗಿದೆ, ನೀವು ರೌಡಿ ಶೀಟನ್ನು ಕ್ಲೋಸ್ ಮಾಡಿಸಿ ಅಂತೇಳಿ. ಅವರು ಹೇಳಿದರು, ಅದು ನಾವು ಅದನ್ನು ಪ್ರಸ್ತಾವನೆ ಕಲಿಸಲಿಕ್ಕೆ ಆಗುವುದಿಲ್ಲ ಕಮಿಷನರಿಗೆ. ಕಮಿಷನರಿಗೆ ಪ್ರಸ್ತಾವನೆ ಕಲಿಸಿದ ಕೂಡ ಕಮಿಷನರು ಕೇಳ್ತಾರೆ, ಯಾಕೆ ನೀವು ರೌಡಿ ಶೀಟು ಕ್ಲೋಸ್ ಮಾಡಲಿಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದೀರಿ, ಏನಾದರೂ ವ್ಯವಹಾರ ಆಗಿದೆ ಅಂತ ಕೇಳ್ತಾರೆ. ಸುಮ್ಮನೆ ಅದಕ್ಕೆ ಮಾಡಿದ್ರು ಬೇಡ ಅಂತೇಳಿ ಮತ್ತೆ ಅವರು ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಹಾಕಿ ಅವರ ಕೇಸು ಡ್ರಾಪ್ ಆಗಿರುವಂಥ ದಾಖಲೆಗಳನ್ನ ಸಲ್ಲಿಸಿ ಹೈಕೋರ್ಟಿಂದ ಆರ್ಡರ್ ತರಿಸಿ ಆ ಆರ್ಡರ್ ಮೇಲೆ ಅವರ ರೌಡಿ ಶೀಟು ಕ್ಲೋಸ್ ಆಗಿರೋದು. ಅದರಿಂದಾಗಿ ಒಂದೇ ಪ್ರಕರಣಕ್ಕೂ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡ್ತಾರೆ. ಆ ಪ್ರಕರಣದ ತೀವ್ರತೆಯನ್ನು ಗಮನಿಸಿ. ಈಗ ತಂದೆ ಮಗನ ಮೇಲೆ ಮಧ್ಯೆ ಗಲಾಟೆ ಆಯಿತು, ಒಂದು ಮರ್ಡರ್ ಆಯ್ತು ಅಂತ ಇಟ್ಟುಕೊಳ್ಳಿ. ಆ ಸಂದರ್ಭದಲ್ಲಿ ರೌಡಿ ಶೀಟ್ ಓಪನ್ ಮಾಡೋದಿಲ್ಲ. ಸ್ನೇಹಿತರ ಮಧ್ಯೆ ಇಬ್ಬರ ಮಧ್ಯೆ ಒಂದು ಗಲಾಟೆ ಆಯಿತು, ಅದರಲ್ಲೊಂದು ಮರ್ಡರ್ ಆಯ್ತು ಅಂದ್ರೆ ಆ ಸಂದರ್ಭದಲ್ಲಿ ರೌಡಿ ಶೀಟ್ ಓಪನ್ ಮಾಡೋದಿಲ್ಲ. ಆದರೆ ಒಂದು ಕಡೆಯಿಂದ ಗುಂಪು ಕಟ್ಟಿಕೊಂಡು ಇನ್ನೊಂದು ಕಡೆಗೆ ಹೋಗಿ ಗಲಾಟೆ ಮಾಡಿ ಅದರಲ್ಲಿ ಮರ್ಡರ್ ಆದರೆ ಆ ಸಂದರ್ಭದಲ್ಲಿ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರು ಇನ್ನೊಮ್ಮೆ ಇಂತಹ ಕೃತ್ಯಗಳನ್ನು ಮಾಡ್ಬೋದು, ಅವರ ಮೇಲೆ ಕಣ್ಗಾವಲನ್ನು ಇರಿಸಬೇಕಾಗ್ತದೆ ಅಂತ ಕಾರಣಕ್ಕಾಗಿ ಸುಹಾಸ್ ಶೆಟ್ಟಿಯ ಮೇಲೆ ರೌಡಿ ಶೀಟ್ ಓಪನ್ ಮಾಡಿರೋದು. ಇದು ಯಾಕಂತ ಹೇಳಿದರೆ 2020ರಲ್ಲಿ ಮೇ 11ರಂದು ಸುಹಾಸ್ ಶೆಟ್ಟಿ ಮತ್ತು ಇತರರು ಒಂದು 3-4 ಬೈಕ್ಗಳಲ್ಲಿ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಡಗ ಎಕ್ಕಾರು, ಅಲ್ಲಿಗೆ ಒಂದು ದೇವರಗುಡ್ಡೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಅಲ್ಲಿದ್ದ 4-5 ಹುಡುಗರ ಮೇಲೆ ಅಟ್ಯಾಕ್ ಮಾಡಿದರು. ಅದರಲ್ಲಿ ಕೀರ್ತಿ ಕುಮಾರ್ ಅಂತ ಒಬ್ಬ ಹುಡುಗ ಮೇಲೆ ಗಂಭೀರವಾದ ಗಾಯಗಳಾಗಿತ್ತು. ಈ ಬಗ್ಗೆ ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಯಿತು. ಆ ಕೀರ್ತಿ ಕುಮಾರ್ ತದನಂತರ ಹಾಸ್ಪಿಟಲಲ್ಲಿ ಡೆತ್ ಆದ. ಆ ಬಗ್ಗೆ ಕೊಲೆ ಪ್ರಕರಣ ದಾಖಲಾಯಿತು. ಇದು ಸುರುವಿನ ಕೇಸು ಅಲ್ಲ, ಇದು 2ನೇ ಕೇಸು. ಆ್ಯಕ್ಚುಲಿ ಸುಹಾಸ್ ಶೆಟ್ಟಿಯ ಮೇಲೆ 2016ರಲ್ಲಿ, ಈಗ ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತಲ್ಲ ಕಿನಿಗಂಬಳ, ಅಲ್ಲೇ ಒಂದು ಪಾಪ್ಯುಲರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತಿದೆ, ಅದು ಸ್ವಲ್ಪ ಈ ಕಡೆಗೆ ಎದುರುಗಡೆಗೆ. ಆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಒಬ್ಬನ ಮೇಲೆ ಅಟ್ಯಾಕ್ ಅಲ್ಲೇ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2016ರಲ್ಲಿ ಇದರ ಮೇಲೆ ಒಂದು ಕೇಸ್ ಆಗಿತ್ತು. ಅದನಂತರ ಬೆಳ್ತಂಗಡಿ ಸಂತೆಕಟ್ಟೆಯಲ್ಲಿ ಅದು ಸಹ ಒಂದು ಬಾರಲ್ಲಿ ಆಗಿರುವಂಥ ಘಟನೆ. ಆ ಬಗ್ಗೆ ಒಂದು ಸಾರ್ವಜನಿಕವಾಗಿ ಶಾಂತಿಭಂಗ ಮಾಡಿದ್ರು ಅಂತ ಹೇಳಿ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ದಾಖಲಾಗಿತ್ತು. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಸೋಮೋಟ ಕೇಸು ಅದು, ಅದೊಂದಾಗಿತ್ತು. ಅದನಂತರ ಬಜ್ಪೆಯಲ್ಲಿ ಮತ್ತೊಂದು ಕೇಸು ದಾಖಲಾಯಿತು. ಇವರ ಮನೆ ಹತ್ತಿರವೇ ಒಂದು ಮನೆಗೆ ನುಗ್ಗಿ ಗಲಾಟೆ ಮಾಡಿದಂಥ ಕೇಸು ದಾಖಲಾಗಿತ್ತು. ಇಂತಹ ಕೇಸು ದಾಖಲಾದಾಗ ಇವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಯಿತು. ಅದು ಸರ್ಕಾರದ ನಿರ್ದೇಶನದಂತೆ ಪೊಲೀಸರು ರೌಡಿ ಶೀಟು ಓಪನ್ ಮಾಡಿದ್ದಲ್ಲ. ಆದ್ದರಿಂದ ಇದಕ್ಕೂ ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದಂಥ BJP ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳದ ಸರ್ಕಾರವೇ ಇರಲಿ, ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಏನೇನೆಲ್ಲ ಮಾಡಬೇಕು ಅದನ್ನು ಅವರು ಸರಿಯಾದ ರೀತಿಯಲ್ಲೇ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರು ಕಾನೂನನ್ನು ಪಾಲನೆ ಮಾಡುವವರು ಮತ್ತು ಕಾನೂನನ್ನು ಜಾರಿ ಮಾಡುವವರು. ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಕಾನೂನನ್ನು ಜಾರಿ ಮಾಡುವವರು.
ವಿಧಾನಸೌಧದಲ್ಲಿ ಯಾವುದೇ ಕಾನೂನು ರೂಪಿತವಾದರೂ ಅದನ್ನು ಜಾರಿ ಮಾಡುವಂತಹ ಇಲಾಖೆಗಳಿವೆ. ಇದು ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು. ಆದರೆ ಅದನ್ನು ಸಾರ್ವಜನಿಕರಿಗೆ ಜಾರಿ ಮಾಡಲಿಕ್ಕೆ ಬೇಕಾಗುವಂಥದ್ದು ಪೊಲೀಸ್ ಇಲಾಖೆ. ನೀವೊಬ್ಬ DCA ಹೋಗ್ಲಿ, DCA ಒಂದು ಆರ್ಡರ್ ಮಾಡಲಿ, ಅದರ ಒಂದು ಪ್ರತಿ ಪೊಲೀಸಿಗೆ ಗಳಿಸ್ತಾರೆ. ನಾವು ಈಗ ಒಂದು ಆದೇಶ ಮಾಡಿದರೆ ಅದನ್ನು ಜಾರಿ ಮಾಡಿ ಅಂತೇಳಿ ಪೊಲೀಸರೇ ಹೋಗಿ ಜಾರಿ ಮಾಡಬೇಕು. ಇಲ್ಲ DC ಅವರ ಅಂಡರಲ್ಲಿ ತಹಶೀಲ್ದಾರ್ ಇಲ್ವಾ, VA ಇಲ್ವಾ, RI ಇಲ್ವಾ, ಅವರೋಗಿ ಜಾರಿ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದೆ, ಆದರೆ ಅವರಿಗೊಂದು ಪೊಲೀಸು ಬೇಕು. ಯಾಕಂದ್ರೆ ಪೊಲೀಸ್ ವ್ಯವಸ್ಥೆಗೆ ಜನರು ಹೆದರುವುದೇ ಹೊರತು ಬೇರೆ ಇಲಾಖೆಗೆ ಜನರು ಹೆದರುವುದಿಲ್ಲ. ಕಾಕಿ ಬಟ್ಟೆಯೇ ಆಗಬೇಕು. ಹಾಗಂತ ಹೇಳಿ ಈ ಹ್ಯಾಬಿಚುವಲ್ ಅಫೆಂಡರ್ಗಳು ಅವರೆಲ್ಲ ಹೆದರುವುದು ಕಾಕಿ ಬಟ್ಟೆಗೆ. ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಯಾವುದಾದ್ರೂ ಪ್ರಕರಣದಲ್ಲಿ ಅವರು ಒಳಗೊಂಡಿದ್ರೆ ಪೊಲೀಸರು ಅವರನ್ನು ಹುಡುಕಾಟದಿದ್ರೆ ಅವರು ಪೋಸ್ಟ್ ಮ್ಯಾನ್ ನೋಡಿ ಓಡ್ತಾರೆ. ಅಷ್ಟೇ ಧೈರ್ಯಶಾಲಿಗಳಿರೋದು. ಅವರಿಗೆ ಪೊಲೀಸರನ್ನೇ ನೋಡ್ಬೇಕಂತ ಏನಿಲ್ಲ. ಆ ರೀತಿಯ ಘಟನೆಗಳು ನಡೆದಿದೆ. ಅದರಿಂದಾಗಿ ಈ ರೌಡಿ ಶೀಟ್ ಎನ್ನುವುದು ಈ ಕಾರಣಕ್ಕಾಗಿ ತೆರೀತಾರೆ ಹೊರತು ಬೇರೆ ಕಾರಣಕ್ಕಾಗಿ ಅಲ್ಲ. ಆದರೆ ಈಗ ಏನಾಯಿತು, ಸುಹಾಸ್ ಶೆಟ್ಟಿಯ ಕೊಲೆಯಲ್ಲಿ ಒಂದು ವಿಚಾರ ಬಂತು ಏನಂತ ಹೇಳಿದರೆ, ಸುಹಾಸ್ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡಿರೋದು. ಫಾಜಿಲ್ ಹತ್ಯೆಗೆ ಪ್ರತೀಕಾರಕ್ಕಾಗಿ ಈ ಹತ್ಯೆ ನಡೆದಿರೋದು. ಸುಮಾರು 4 ತಿಂಗಳಿನಿಂದ ಈ ಹತ್ಯೆಗೆ ಸಂಚು ಇತ್ತು ಅಂತೇಳಿ. ಇದರ ಮಧ್ಯೆ ಆತ ಓಡಾಡುವಾಗ ಆತನ ವಾಹನದಲ್ಲಿ ಯಾವುದೇ ಆಯುಧಗಳನ್ನು ಇಟ್ಟುಕೊಳ್ಳಬಾರದು ಅಂತೇಳಿ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಆಯಿತು, ಅವನು ವಾಹನವನ್ನು ಚೆಕ್ ಮಾಡಿದರು ಅಂದರೆ ಆಯಿತು. ಸಾಮಾನ್ಯವಾಗಿ ಪೊಲೀಸರು ವೆಹಿಕಲ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಆ ವಾಹನವನ್ನು ಚೆಕ್ ಮಾಡಿಯೇ ಮಾಡ್ತಾರೆ. ಆದರೆ ಬೇರೆ ವೆಹಿಕಲ್ ಚೆಕ್ ಮಾಡೋದಕ್ಕೂ ಒಬ್ಬ ರೌಡಿ ಶೀಟರ್ನ ವೆಹಿಕಲ್ ಚೆಕ್ ಮಾಡೋದಕ್ಕೂ ವ್ಯತ್ಯಾಸಗಳಿವೆ. ಅದೇ ಸುಹಾಸ್ ಶೆಟ್ಟಿಯ ವಾಹನ ಮಂಗಳೂರು ನಗರದಲ್ಲಿ ತಿರುಗಾಡ್ತಿದ್ರೆ ಮಂಗಳೂರಿನ ಪೊಲೀಸರು ಯಾರಾದರೂ ಚೆಕ್ ಮಾಡಿದರೆ ಅವರು ಕೇವಲ ವಾಹನದ ದಾಖಲೆ ಮತ್ತು ಚಾಲಕನ ಅನುಜ್ಞಾ ಪತ್ರ ಚಾಲನಾ ಡ್ರೈವಿಂಗ್ ಲೈಸೆನ್ಸ್ ಅಂತ ಏನಿಲ್ಲ ಅದನ್ನು ಮಾತ್ರ ಕೇಳ್ತಾರೆ ಹೊರತು ಇಡೀ ಗಾಡಿ ಚೆಕ್ ಮಾಡೋದಿಲ್ಲ. ಇಡೀ ಗಾಡಿ ಚೆಕ್ ಮಾಡಬೇಕಾದ್ರೆ ನಿಮಗೆ ಅದರ ಒಳಗೆ ಇರುವವರಲ್ಲ ಇದರಲ್ಲ ಅವರ ಬಿಹೇವಿಯರನ್ನು ನೋಡ್ತಾರೆ. ಅವರೇನಾದ್ರು ಹೆದರಿದಾರ, ಅವರೇನಾದರೂ ಬೇರೆ ರೀತಿಯಲ್ಲಿ ಸಂಶಯಗಳಿದೆ ಎನ್ನುವುದು ಕಂಡು ಬಂದರೆ ಮಾತ್ರ ವಾಹನ ಚೆಕ್ ಮಾಡೋದು. ಆ ಸಂದರ್ಭದಲ್ಲಿ ವಾಹನದಲ್ಲಿ ಬೇರೆ ಯಾವುದಾದ್ರು ಮಾರೋ ಕಾಯ್ದೆಗಳಿದ್ದರೆ ಅವರು ವಶಪಡಿಸಿಕೊಳ್ತಾರೆ, ಮತ್ತು ಸ್ಟೇಷನ್ಗೆ ಕರ್ಕೊಂಡೋಗಿ ಡಿಟೇಲಾಗಿ ಎನ್ಕ್ವೈರಿ ಮಾಡ್ತಾರೆ. ಆಗ ಅವರಿಗೆ ಅಂದಾಜಾಗತ್ತೆ ಇವರು ರಕ್ಷಣೆಗಾಗಿಯೇ ಅದನ್ನು ಇಟ್ಟುಕೊಂಡಿದ್ದಾರೋ ಅಥವಾ ಬೇರೆ ಯಾವುದೋ ದುಷ್ಕೃತ್ಯಕ್ಕಾಗಿ ಇಟ್ಟುಕೊಂಡಿದ್ದಾರೆ ಅಂತೇಳಿ ನಿಮಗೆ ಕೆಲವು ಸಮಯಗಳಿಂದ ಗೊತ್ತಿರ್ಬೋದು. ಸಾಮಾನ್ಯವಾಗಿ ಈ ದರೋಡೆಗೆ ಸಂಚು ಅಂತೇಳಿ ಒಂದು ಕೇಸು ದಾಖಲು ಮಾಡ್ತಾರೆ ಪೊಲೀಸರು. ಆ ದರೋಡೆಗೆ ಸಂಚು ಅಂತಂದ್ರೆ ಕೇಸು ದಾಖಲು ಮಾಡಿಕೊಂಡು ಅವರಲ್ಲಿದ್ದಂಥ ಕೆಲವೊಂದು ಆಯುಧಗಳನ್ನು ಇದು ಮಾಡ್ತಾರೆ. ಅದಕ್ಕೊಂದು ಮೆಣಸಿನ ಪುಡಿಯ ಪ್ಯಾಕೆಟನ್ನು ಸೇರಿಸ್ತಾರೆ. ಅದು ಯಾಕಂತ ಹೇಳಿದರೆ ಮೆಣಸಿನ ಪುಡಿ ಎರಚಿ ದರೋಡೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತೇಳಿ, ಇಲ್ಲದ್ರೆ ಯಾರದೋ ಒಬ್ಬರನ್ನ ಹತ್ಯೆಗೈಯಲು ಸಂಚು ನೋಡ್ತಾ ಇದ್ರು ಅಂತೇಳಿ. ಯಾರನ್ನು ಹತ್ಯೆಗೈಯಲು ಸಂಚು ಮಾಡ್ತಾ ಇದ್ದಾರೆ ಎನ್ನುವುದನ್ನು ರಿವೀಲ್ ಮಾಡೋದಿಲ್ಲ ಅವರು. ಎಲ್ಲಿ ದರೋಡೆ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನುವುದನ್ನು ರಿವೀಲ್ ಮಾಡೋದಿಲ್ಲ. ಆ ಘಟನೆಗಳು ಹೇಗೆ ನಡೀತವೆ ಅಂತ ಹೇಳಿದರೆ, ಪೊಲೀಸರು ವಾಹನ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಆ ವಾಹನದಲ್ಲಿ ಏನಾದರೂ ಅನಪೇಕ್ಷಿತ ಸೊತ್ತುಗಳು ಅಂದರೆ ರಾಡ್, ಸೈಕಲ್ ಚೈನ್, ಚೂರಿ, ಕತ್ತಿ, ಇದೆಲ್ಲ ಅನಪೇಕ್ಷಿತ ಸೊತ್ತುಗಳು. ಇಂಥಗಳು ಸಿಕ್ಕಿದರೆ, ರಿವಾಲ್ವರ್ ಸಿಕ್ಕಿದರೆ ಬಿಡಿ, ಅದು ಹೇಗಾದರೂ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಇದೆಲ್ಲ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಇದನ್ನು ತರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಪೊಲೀಸರು ಈ ಮೆಣಸಿನ ಹುಡಿಯ ಒಂದು ಪ್ಯಾಕೆಟನ್ನು ತರ್ತಾರೆ. ಇಲ್ಲದ್ರೆ ಅದು ಟಚ್ ಆಗುವುದಿಲ್ಲ. ಕೇವಲ ಕತ್ತಿ ಇಟ್ಕೊಂಡು ಹೋಗಿ ದರೋಡೆ ಮಾಡ್ತಾನೆ ಅಂತ ಹೇಳಿದ್ರೆ, ದರೋಡೆ ಮಾಡುವಾಗ ಅವನ ಅವನ ದಿಕ್ಕು ತಪ್ಪಿಸ್ಬೇಕಲ್ಲ. ಹಾಗಾಗಿ ಅವನ ಕಣ್ಣಿಗೆ ಒಂದು ಮೆಣಸಿನ ಪುಡಿ ಎರಚಿ ಅವರನ್ನು ಮಾಡಲಿಕ್ಕೆ ಮಾಡಿದ್ರು ಅಂತೇಳಿ. ಆದರೆ ಅಲ್ಲಿ ಕಂಪ್ಲೇಂಟೇ ಇರೋದಿಲ್ಲ. ಪೊಲೀಸರು ಸೋಮೋಟ ಮಾಡೋದು.
ಇದು ಈ ವಾಹನವನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಅಂಥ ಅನಪೇಕ್ಷಿತ ಸೊತ್ತುಗಳು ಸಿಕ್ಕಿದರೆ ಪೊಲೀಸರು ಕೇಸು ದಾಖಲು ಮಾಡಿಕೊಳ್ಳುವುದು ಆ ರೀತಿಯಾಗಿ. ಸುಹಾಸ್ ತನ್ನ ವಾಹನದಲ್ಲಿ ಹೋಗುವಾಗಲೂ ಅವರು ಚೆಕ್ ಮಾಡಿದ್ದಾರೆ, ಅನಪೇಕ್ಷಿತ ಸೊತ್ತುಗಳು ಸಿಕ್ಕಿದೆ. ಆದರೆ ಈತನ ಮೇಲೆ ದರೋಡೆ ಸಂಚು ಅಂತ ಇಂಥ ಕೇಸು ಹಾಕಲಿಲ್ಲ. ಯಾಕಂದರೆ ಇಲ್ಲಿ ಪೊಲೀಸರಿಗೆ ಗೊತ್ತಿತ್ತು ಈತ ಫಾಜಿಲ್ ಮರ್ಡರ್ ಕೇಸನ ಆರೋಪಿ, ಈ ಹಿಂದೆ ಕೀರ್ತಿ ಕುಮಾರ್ನ ಮರ್ಡರ್ ಕೇಸಿನ ಆರೋಪಿ, ಇವೆ. ಈತನ ಮೇಲೆ ಟಾರ್ಗೆಟ್ ಇದೆ. ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳು ಈತನ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕಾಗಿ ಆತ ರಕ್ಷಣೆಗಾಗಿ ಅದನ್ನು ಇಟ್ಟುಕೊಂಡಿದ್ದಾನೆ ಅಂತೇಳಿ ಅವ್ರಿಗೆ ಗೊತ್ತಿತ್ತು, ಗೊತ್ತಿಲ್ಲ ಅಂತ ಏನಿಲ್ಲ. ಆದರೂ ಅವನ ಮೇಲೆ ಕೇಸ್ ಮಾಡದೆ ಅವರಿಗೆ ಹೇಳಿದ್ದಾರೆ, ನೋಡು ನಾವು ಚೆಕ್ ಮಾಡುವಾಗ ನಿನ್ನಲ್ಲಿ ಇರ್ಬಾರ್ದು, ಬೇರೆ ಟೈಮಲ್ಲಿ ಇರು, ಬೇರೆ ಟೈಮಲ್ಲಿ ಇಟ್ಕೋ, ಆದರೆ ನಾವು ಚೆಕ್ ಮಾಡುವಾಗ ಇರಬಾರ್ದು. ಸಾರ್ವಜನಿಕವಾಗಿ ನಾವು ಚೆಕ್ ಮಾಡುವಾಗ ಅದನ್ನು ಬಿಟ್ಟರೆ ಸಾರ್ವಜನಿಕವಾಗಿ ಬೇರೊಂದು ಅರ್ಥ ಹೋಗುತ್ತೆ. ಅದರಿಂದಾಗಿ ನೀನು ನಿನ್ನ ಗಾಡಿಯಲ್ಲಿ ಇಟ್ಕೊಳ್ಬಾರ್ದು. ಆಗ ಇವರು ಸಹ ಆಲೋಚನೆ ಮಾಡಬೇಕಿತ್ತು, ಆಗ ನನ್ನ ರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ. ಈಗ ಮೊನ್ನೆ ಆತನ ಹತ್ಯೆ ಆದಂಥ ಸಂದರ್ಭದಲ್ಲಿ ಎಲ್ಲ ಪ್ರಶ್ನೆಗಳು ಬಂದದ್ದು ಅದೇ ರೀತಿ. 2 ಮರ್ಡರ್ ಕೇಸಲ್ಲಿ ಇದ್ದವನಂತೆ, ಮತ್ತೆ 5 ಮಂದಿ ಜೊತೆಗಾರರು ಇದ್ರು. ಅಂತ ಸಂದರ್ಭದಲ್ಲಿ ಆತನನ್ನು ಆ ರೀತಿಯಾಗಿ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಸಂದರ್ಭದಲ್ಲಿ ಅವನಿಗೆ ಏನಾದರೂ ಸ್ವರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ವ ಅಂತೇಳಿ. ಆಗ ಪ್ರಶ್ನೆ ಬಂದದ್ದು, ಆತನಲ್ಲಿ ಯಾವುದೇ ಆಯುಧಗಳು ಇರಲಿಲ್ಲ, ಆ ಆಯುಧಗಳನ್ನು ಇಟ್ಟುಕೊಳ್ಬಾರ್ದು ಅಂತೇಳಿ ಪೊಲೀಸರು ಸೂಚನೆ ನೀಡಿದ್ದಾರೆ. ಈ ಹಿಂದೆ ಅದರ ಮೇಲೆ ಸೂಚನೆ ನೀಡಿದ್ದಾರೆ. ಮತ್ತು ಪ್ರತಿ ಬಾರಿಯೂ ಆತನನ್ನು ಪೊಲೀಸ್ ಠಾಣೆಗೆ ಕರೆಸ್ತಾ ಇದ್ರು, ಪೊಲೀಸರು ಆತನನ್ನು ಚೆಕ್ ಮಾಡ್ತಾ ಇದ್ರು. ಅದರಿಂದಾಗಿ ಆತನಿಗೆ ಆಯುಧಗಳನ್ನು ಇಟ್ಟುಕೊಳ್ಳಿಕ್ಕೆ, ಆಯುಧಗಳನ್ನು ಇರ್ತಿದ್ರೆ ಆತ ರಿವರ್ಸ್ ಹೊಡಿತಾ ಇದ್ದ, ಬೇರೆ ಏನಾದರೂ ಗ್ಯಾಂಗ್ ವಾರ್ ಥರ ಆಗ್ತಾ ಇತ್ತು. ಒಟ್ಟಾರೆಗೆ ಆತನ ಜೀವವನ್ನು ಉಳಿಸುವಂಥ ತಾಕತ್ತು ಅವನಿಗೆ ಇತ್ತು ಮತ್ತು ಆ ಧೈರ್ಯವೂ ಇತ್ತು. ಆದರೆ ಅವನ ಜೊತೆಯಲ್ಲಿದ್ದವರಿಗೆ ಅಂಥ ಧೈರ್ಯ ಇರಲಿಲ್ಲಲ್ಲ. ಅವರು ಒಬ್ಬರ ಕೈಗೆ ಒಂದು ಸಣ್ಣ ಏಟು ಬಿತ್ತು, ಅಷ್ಟೊತ್ತಿಗೆ ಅವರೆಲ್ಲ ಓಡಿ ಹೋದರು. ಅವರೆಲ್ಲ ಹೋದ ಮೇಲೆ ಅವ್ರ ಹತ್ರಕ್ಕೆ ಬಂದದ್ದು, ಅಷ್ಟೊತ್ತಿಗೆ ಇವನ ಪ್ರಾಣಭಕ್ಷಿ ಯಾರು ಇವ್ರಿಗೆ. ಆದ್ದರಿಂದಾಗಿ ಅಂತಹ ಸಂದರ್ಭದಲ್ಲಿ ಆತನಿಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇದಕ್ಕೆ ಕಾರಣ ಪೊಲೀಸರು ಮತ್ತು ಹಂತಕರು ಶಾಮೀಲಾಗಿದ್ದಾರೆ. ಪೊಲೀಸರಿಗೆ ಗೊತ್ತಿತ್ತು ಈತನ ಮೇಲೆ ಸಂಚು ನಡೀತಿದೆ. ಆದರೆ ಆ ಸಂದರ್ಭ ಅದರಿಂದಾಗಿ ಈತನು ತಿರುಗಿ ಬೀಳುವ ಸಾಧ್ಯತೆಗಳಿರುವುದರಿಂದ ಈತನನ್ನು ನಿಶಸ್ತ್ರೀಕರಣ ಮಾಡಬೇಕು, ಈತನ ಕೈಯಲ್ಲಿ ಆಯುಧಗಳಿರಬಾರ್ದು ಎನ್ನುವುದನ್ನು ಇಟ್ಟುಕೊಂಡು ಪೊಲೀಸರು ಆತನ ಮೇಲೆ ನಿರಂತರವಾಗಿ ಚೆಕ್ ಮಾಡ್ತಾ ಇದ್ರು, ಕಣ್ಗಾವಲು ಇಡ್ತಾ ಇದ್ರು. ಆದ್ದರಿಂದಾಗಿ ಆ ವಿಚಾರವನ್ನು ಹಂತಕರಿಗೆ ಪೊಲೀಸರು ಪಾಸ್ ಮಾಡಿದ್ದಾರೆ. ಆದ್ದರಿಂದ ಹಂತಕರು ಧೈರ್ಯವಾಗಿಯೇ ಮುಗಿಬಿದ್ದಿದ್ದಾರೆ. ಯಾಕಂದರೆ ಅವರಿಗೆ ಗೊತ್ತಿತ್ತು ಈತನ ಮೇಲೆ ಯಾವುದೇ ಆಯುಧಗಳಿಲ್ಲ, ಇವ ರೀಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಇಲ್ಲ ಅಂತೇಳಿ ಗೊತ್ತಿತ್ತು. ಹಾಗೆ ಆತನನ್ನು ಹತ್ಯೆಗೈಯಲಿಕ್ಕೆ ಸುಲಭ ಆಯಿತು ಎನ್ನುವ ಪ್ರಶ್ನೆ ಬಂತು. ಈಗ ತದನಂತರ ಕೇಸು ಆಯಿತು, ಆರೋಪಿಗಳ ಬಂಧನ ಆಯಿತು. ಕೇವಲ ಅಷ್ಟೇ ಮಂದಿ ಆರೋಪಿಗಳ ಎನ್ನುವ ಪ್ರಶ್ನೆ ಈಗ ಮೂಡಿದೆ. ಕೇವಲ 8 ಮಂದಿ ಮಾತ್ರ ಅಂತೇಳಿ. ಯಾಕಂತ ಹೇಳಿದರೆ ಕೇವಲ ಪೊಲೀಸರ ಈವರೆಗಿನ ಹೇಳಿಕೆಗಳ ಪ್ರಕಾರ, ದಾಖಲೆಗಳ ಪ್ರಕಾರ ಫಾಜಿಲ್ನ ಸಹೋದರ ಆದಿಲ್ 3 ಲಕ್ಷ ರೂಪಾಯಿ ಕೊಟ್ಟಿದ್ದ. ಆ 3 ಲಕ್ಷದಲ್ಲಿ ಈ 8 ಮಂದಿ ಆರೋಪಿಗಳು, ಒಂದು 7 ಮಂದಿ ಆರೋಪಿಗಳು 2 ವಾಹನಗಳನ್ನು ಬಳಸಿಕೊಂಡಿದ್ದಾರೆ. ಆದ್ದರಿಂದ ಕೇವಲ ಆ 3 ಲಕ್ಷಕ್ಕಾಗಿ ಇಷ್ಟು ದೊಡ್ಡ ಮೊತ್ತದ ಏನೇನು ದುಬೈಯಿಂದ ಕೂಡ ಏನು ಫಾರಿನ್ ಕಂಟ್ರಿಗಳಿಂದ ಕೂಡ ಇವರಿಗೆ ಫಂಡ್ ಬಂದಿದೆ ಅಂತ ಆರೋಪ ಕೂಡ ಇದೆಯಲ್ಲ ಸರ್? ನೋಡಿ, ಇಂತಹ ಸಂದರ್ಭದಲ್ಲಿ ಕೆಲವು ಫಂಡಿಂಗ್ಗಳು ಆಗ್ತವೆ, ಆಗುದಿಲ್ಲ ಅಂತ ಹೇಳೋದಿಲ್ಲ, ಆಗತ್ತೆ. ಯಾವ ಸಂದರ್ಭದಲ್ಲಿ ಆಗ್ತದಂತ ಹೇಳಿದರೆ, ಈ ಹತ್ಯೆಯನ್ನು ಅವರು ತಮ್ಮ ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಭದ್ರತೆಗಾಗಿ ಮಾಡಿದ್ದಾರೆ ಅಂತ ಆದರೆ ಮಾತ್ರ ನಿಮಗೆ ಆ ಫಂಡ್ಗಳು ಬರುವುದು. ಇಲ್ಲದ್ರೆ ಸ್ನೇಹಿತರ ವಲಯದಿಂದ ಬರಬೇಕಷ್ಟೇ. ಇಲ್ಲೇ ಇದ್ರೆ ಫಂಡ್ ಬರುವುದಿಲ್ಲ. ಈಗ ಇದು 3 ಲಕ್ಷದಕ್ಕೆ ಸಂವಹನ
ಮಾಡಿದಾನಂತೇಳಿ ಯಾರು ನಂಬುವುದಿಲ್ಲ. ಯಾಕಂತ ಹೇಳಿದರೆ ಅವ ಈ ಹಿಂದೆ ಮಾಡಿದಂಥ ಕೆಲವು ಕೃತ್ಯಗಳಲ್ಲಿ ಅವ ದುಡ್ಡಿಗಾಗಿಯೇ ಕೃತ್ಯ ಮಾಡಿದವನಂತ ಹೇಳ್ತಾರೆ. ಅದರಿಂದ ಇದರಲ್ಲಿ ನಮಗೆ ದೊಡ್ಡ ಮೊತ್ತ ಬರಬೇಕು, ಬಂದರೆ ನಾವು ಅದನ್ನು ಮಾತ್ರ ಕೆಲಸ ಮಾಡೋದು ಅಂತ ಅವನ ಒಂದು ಮೆಂಟಾಲಿಟಿ ಅಂತ ಹೇಳ್ತಾರೆ. ಅದರಿಂದಾಗಿ ಅವನಿಗೆ ದೊಡ್ಡ ಮೊತ್ತ ಸಂದಾಯ ಆಗಿದೆ. ಅದರಿಂದಾಗಿ ಅವ ಶಿಫ್ಟ್ ಕಾರನ್ನು ಬಾಡಿಗೆ ತಗೊಂಡಿದ್ದಾನೆ, ಮೀನಿನ ಟೆಂಪೋವನ್ನು ಬಾಡಿಗೆ ತಗೊಂಡಿದ್ದಾನೆ, ಒಂದು ವಾರದಿಂದ ರೌಂಡಿಂಗ್ ಮಾಡ್ತಾ ಇದ್ದ. ಸುವಾಸನ ಹೊಡಿಲೇಬೇಕಂತ ನಿರ್ಧಾರ ಮಾಡಿಯಾಗಿತ್ತು. ಮತ್ತೆ ಅದಕ್ಕೆ ಬೇರೆ ಬೇರೆ ಜನ ಸೇರಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಮೀಟಿಂಗ್ ಆಗಿದೆ. ಇವನು ಕಳಸದಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಮೀಟಿಂಗ್ ಆಗಿದೆ, ಮುಸ್ತಫಾ ಎನ್ನುವರದು ರೆಸಾರ್ಟ್. ಪಾರ್ಟಿ ಮಾಡಿದ್ದಾರೆ ಅಂತ ಕೂಡ. ಅದೇ ಕಳಸದಲ್ಲಿ ಮುಸ್ತಫಾ ಎನ್ನುವರು ಇಲ್ಲಿ ಲೋಕಲ್ನವರವರು, ಅಲ್ಲಿ ಕಳಸದಲ್ಲಿ ಒಂದು ಹೋಮ್ ಸ್ಟೇನ ಮಾಡ್ತಾ ಇದ್ದಾರೆ. ಇವರು ಕಳಸಕ್ಕೆ ಹೋದ ಸಂದರ್ಭದಲ್ಲಿ ಅವರ ಹೋಮ್ ಸ್ಟೇಲಿ ಉಳ್ಕೊಂಡಿದ್ದಾರೆ, ಅಲ್ಲಿ ಒಂದು ಪಾರ್ಟಿ ಮಾಡಿದ್ದಾರೆ. ಅಲ್ಲೆಲ್ಲ ಮೀಟಿಂಗ್ ಆಗಿದೆ ಅಂತ ಅಲ್ಲ, ಒಟ್ಟಿಗೆ ಇದ್ರು ಎಲ್ರು. ಆ ಇಬ್ಬರ ರಂಜಿತ್ ಮತ್ತು ನಾಗರಾಜು ಅಲ್ಲೇ ಇದ್ದವನು ಕೆಲಸಕ್ಕೆ, ಅಲ್ಲಿಂದಲೇ ಇವ್ರು ಬಂದವರು. ನಿಮ್ಗೆ ಇಲ್ಲಿನ ಮುಸ್ಲಿಂ ಯುವಕರ ಗುಂಪಿಗೂ ಚಿಕ್ಕಮಗಳೂರು ಜಿಲ್ಲೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ವ್ಯವಹಾರಗಳಲ್ಲಿ ಎರಡೂ ಜಿಲ್ಲೆಗಳ ಮಧ್ಯೆ ಒಂದು ಸಂಪರ್ಕಗಳಿವೆ. ಅದರಿಂದ ಇಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಅವರು ಇಲ್ಲಿಗೆ ಬರ್ತಾರೆ, ಎಲ್ಲ ಇದೆ, ಇಲ್ಲಂತ ಏನಿಲ್ಲ. ಆ ವಿಚಾರದಲ್ಲಿ ಅಂಥ ವಿಚಾರದಲ್ಲಿ ಇವರು ಅಲ್ಲಿಗೆ ಹೋಗಿದ್ದಾರೆ. ಅವರ ಮುಸ್ತಫಾ ಅವರ ಹೋಮ್ ಸ್ಟೇಯಲ್ಲಿ ಉಳ್ಕೊಂಡಿದ್ರೆ ಅಲ್ಲಿ ಪಾರ್ಟಿ ಮಾಡಿದರೆ ಅದರ ಫೋಟೋಗಳೆಲ್ಲ ವೈರಲ್ ಆಯಿತು. ಆ ವೈರಲ್ ಆದ್ರಿಂದ ಇವರೆಲ್ಲ ಅಲ್ಲಿ ಸಂಚು ಮಾಡಿದ್ದಾರೆ ಅಂತ ಪ್ರಶ್ನೆ ಬರುವುದು. ಹಾಗೆ ಅಲ್ಲೇ ಕೆಲಸಕ್ಕಿದ್ದವರು ಈ ನಾಗರಾಜ್ ಮತ್ತು ರಂಜಿತ್, ಅವರನ್ನು ಇವರು ಬರುವಾಗ ಕರ್ಕೊಂಡು ಬಂದಿದ್ದಾರೆ. ಅವರನ್ನೇ ಯಾಕೆ ಇವರು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ಇವನ ಚಲನವಲನವನ್ನು ಅಭ್ಯಸಿಸಬೇಕಿತ್ತು. ಅದು ಸುವಾಸಿದ್ದು. ಸುವಾಸನೊಟ್ಟಿಗೆ ಒಬ್ಬ ಮುಸ್ಲಿಂ ಹುಡುಗ ಹೋದ್ರೆ ಸಂಶಯ ಬರ್ತದೆ. ಅದಕ್ಕೆ ಇಬ್ರು ಹಿಂದೂ ಹುಡುಗರನ್ನು ಬಿಟ್ಟರೆ ಆ ಸಂಶಯ ಬರೋದಿಲ್ಲ. ಅವರು ವಿಚಾರಿಸಿದ್ರೆ, ಅವರು ಬೇರೆ ಯಾವುದಾದ ಕಾರಣಕ್ಕೆ ಕೇಳಿ ಹೋದ್ರೆ ಅದನ್ನ ಇವನು ಲೊಕೇಶನ್ ಗೊತ್ತಾಗತ್ತೆ, ಮತ್ತೆ ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಗೊತ್ತು. ನಿಮಗೆ ಯಾವುದೇ ಒಂದು ಇಂತಹ ದುಷ್ಟತೆ ನಡೆಸಬೇಕಂತಾದ್ರೆ ನಿಮಗೆ ಕನಿಷ್ಠ ಒಂದು 5 ಗಂಟೆಗಳ ಮೊದಲಾದರೂ ನಿಮಗೆ ಮಾಹಿತಿಗಳು ಇರಬೇಕು. ಅವ ಕಳವಾರನ ಮನೆಯಿಂದ ಬಜ್ಪೆಗೆ ಹೋಗ್ತಾ ಇದ್ದಾನೆ ಎನ್ನುವಂಥ ಮಾಹಿತಿ ನಿಮಗೆ ಸ್ಪಷ್ಟವಾಗಿ ಒಂದು 5 ಗಂಟೆಯ ಮೊದಲು ಸಿಗಬೇಕು. ಆ ಸಂದರ್ಭದಲ್ಲಿ ನೀವು ಎಲ್ಲವನ್ನು ಸೆಟ್ ಮಾಡ್ಲಿಕ್ಕೆ ಆಗತ್ತೆ. ಯಾವ ರೂಟಿಂದ ಹೋಗ್ತಾನೆ, ಯಾವ ರೂಟ್. ಆ ಸಂದರ್ಭದಲ್ಲಿ ಏನಾದರೂ ಒಂದು ಬೆಕ್ಕು ಅಡ್ಡ ಬಂತಂತ ಹೇಳಿ, ಬೆಕ್ಕು ಅಂದರೆ ಪೊಲೀಸ್ ಅಡ್ಡ ಬಂತಂತ ಲೆಕ್ಕ ನಮ್ಮದು. ಅಡ್ಡ ಬಂತು, ಅಲ್ಲಿಗೆ ಪ್ಲಾನ್ ಫೇಲ್ಯೂರ್. ಕೆಲವು ಸಮಯಗಳ ಹಿಂದೆ ನಮ್ಮ ಇಲ್ಲಿ ಟೌನ್ ಹಾಲ್ನ ಎದುರುಗಡೆ ಲಿಂಕಿಂಗ್ ಟವರ್ ಅಂತ ಇದೆಯಲ್ಲ, ಅಲ್ಲಿ ಒಬ್ಬ ರೌಡಿ ಶೀಟರ್ನ ಹತ್ಯೆ ಆಯಿತು. ಒಟ್ಟಿಗೆ ಇದ್ದವರೇ ಅವನನ್ನು ಹತ್ಯೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದು. ಹೊಸ ಹುಡುಗರಿಬ್ಬರನ್ನ ಕಳಿಸಿದ್ದು. ಬೇರೆಯವರಾದರೆ ಅವನಿಗೆ ಪರಿಚಯ ಇದೆ ಅಂತೇಳಿ, ಅವನ ಹೆಸರು ಕಿರಣ್ ಅಂತೇಳಿ. ಆಯಿತಾ, ಆ ಹುಡುಗರು ಒಂದು ಚೀಲದಲ್ಲಿ 2 ಕತ್ತಿ ಇಟ್ಕೊಂಡು ಅಲ್ಲೊಂದು ಹಳೆ ಇದಿದೆ, ಅದು ತಾಜ್ಮಹಲ್ ಹೋಟ್ಲು ಕಂಪೌಂಡ್ ಎದುರುಗಡೆ ಒಂದು ಪಾನ್ ಬೀಡದವ ಆಯ್ತಾ, ಅಲ್ಲಿ ನಿಂತ್ಕೊಂಡು ಕಾಯ್ತಾರೆ, ಇವ ಎಷ್ಟೊತ್ತಿಗೆ ಬರ್ತಾನೆ ಅಂತೇಳಿ. ಅವರಿಗೊಂದು ಹೆದರಿಕೆ, ಯಾರಾದ್ರೂ ಪರಿಚಯದವರು ಕಾಣ್ತಾರ ಅಂತ ಹೇಳಿ. ರಸ್ತೆ ಬದಿಯಲ್ಲಿ ನಿಂತಿರೋದು ಹಗಲಲ್ವಾ, ಆಯ್ತಾ. ಒಬ್ಬ ಪರಿಚಯದ ಅವ ಬಂದು ಕೇಳಿದಾನೆ, ಏನು ಇಲ್ಲಿ ನಿಂತದ್ದು ಅಂತೇಳಿ. ಇಲ್ಲ, ಅದು ಯಾರೊಬ್ರು ಬರ್ತಾರೆ ಅಂತ ನಾವು ಕಾದು ನಿಂತದಿಲ್ಲ. ಅಷ್ಟೊತ್ತಿಗೆ ಗೊತ್ತಾಯ್ತು ನಾವು ಇನ್ನೂ ಇಲ್ಲಿ ನಿಲ್ಲುವುದು ಸರಿಯಲ್ಲ ಅಂತೇಳಿ ಅವರಲ್ಲಿ ಜಾಗ ಖಾಲಿ ಮಾಡಿದ್ರು. ಅದಾಗಿ ಮರುದಿವಸ ಪುನಃ ಅಲ್ಲಿ ಬಂದು ನಿಂತರು. ಆ ಸಂದರ್ಭದಲ್ಲಿ ಇವ ಬಂದ, ಅವನ ಮೇಲೆ ಅಟ್ಯಾಕ್ ಆಯ್ತು. ಅದೇ ಹಿಂದಿನ ದಿವಸ ಅವರು ನೋಡಿ ಹೋದ ಮೇಲೆ ಇವರು ಅಟ್ಯಾಕ್ ಮಾಡ್ಬೋದಿತ್ತಲ್ಲ, ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟ್ ಗೊತ್ತಾಗತ್ತೆ ಅದು ಇವರೇ ಮಾಡಿದ್ದು ಅಂತ ಹೇಳಿ. ಮತ್ತೊಂದು ಸಾಕ್ಷಿ ಸಿಗುತ್ತೆ, ಅವರು ಅಲ್ಲಿ ನಿಂತುಕೊಂಡಿದ್ದನ್ನು ಇಂಥವರು ನೋಡಿದ್ದಾರೆ ಎನ್ನುವುದಕ್ಕೆ ಒಂದು ಸಾಕ್ಷಿ ಸಿಗುತ್ತೆ. ಆದ್ದರಿಂದಾಗಿ ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದು. ಅವನ ಆಯುಷ್ಯ ಒಂದು ದಿವಸ ಮುಂದಕ್ಕೆ ಹೋದದ್ದು. ಇಂತಹ ಪ್ರಕರಣಗಳಲ್ಲಿ ಇಂತಹ ಒಂದು ಸೂಕ್ಷ್ಮತೆಯನ್ನ, ಗೌಪ್ಯತೆಯನ್ನು ಕಾಪಾಡ್ತಾರೆ. ಇಲ್ಲದ್ರೆ ಅದು ಯಾರಿಗಾದ್ರೂ ಗೊತ್ತಾಗಿ ಮತ್ತೊಂದು ಕಡೆ ಗೊತ್ತಾಗಿ ಪೊಲೀಸರಿಗೆ ಗೊತ್ತಾಗತ್ತೆ. ಪೊಲೀಸರು ಗೊತ್ತಾದ್ರೆ ಪೊಲೀಸರು ಅಲರ್ಟ್ ಆಗ್ತಾರೆ. ಯಾವುದೇ ಪೊಲೀಸರು ಆಗಲಿ
ಅವರು ಒಂದು ಹತ್ಯೆಯಂತಹ ಕೃತ್ಯವನ್ನು ಮಾಡಲಿಕ್ಕೆ ಸುತಾರಾಮ್ ಒಪ್ಪುವುದಿಲ್ಲ, ಬಿಡುವುದಿಲ್ಲ. ಎಷ್ಟಾದರೂ ಅದನ್ನು ತಡಿಬೇಕು ಎನ್ನುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಸಮಾಜಕ್ಕೆ ಕಂಟಕನಾಗಿರುವಂಥ ವ್ಯಕ್ತಿಯನ್ನು ಪೊಲೀಸರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಭಾವನೆ ಪೊಲೀಸರಿಗೆ ಬಂದರೆ ಅವರು ಎದುರು ಟೀಮ್ನವರಿಗೆ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಮ ಎದುರು ಮಾಡಬೇಡಿ ಅಂತ ಹೇಳಿದ್ದು ಉಂಟು. ಏನು ಬೇಕಾದ್ರೆ ಮಾಡಿ, ನಮ್ಮ ಎದುರು ಮಾಡಬೇಡಿ ಅಂತ ಹೇಳಿದ್ದು ಉಂಟು. ಆದರೆ ಬಹುತೇಕ ಸಂದರ್ಭದಲ್ಲಿ ಇಲ್ಲ, ಪೊಲೀಸರು ಅಂತ ಒಂದು ದುಷ್ಕೃತ್ಯಗಳಿಗೆ ಸಹಕಾರ ನೀಡಿದಂಥ ನಿದರ್ಶನ ಇಲ್ಲ. ಘಟನೆ ಆದ ನಂತರ ಅದರಲ್ಲಿ ಪಾಲ್ಗೊಂಡಿದ್ದವರನ್ನು ಬಚಾವ್ ಮಾಡಿದ್ದುಂಟು. ಅಪರಾಧಿಗಳನ್ನು ಬದಲಾವಣೆ ಮಾಡಿದ್ದು ಉಂಟು. ಅದರಲ್ಲಿ ಒಬ್ಬ ಆರೋಪಿಯನ್ನು ತೋರಿಸಿ ಉಳಿದ 4 ಮಂದಿ ಬೇರೆ ಅಮಾಯಕರನ್ನು ಫಿಕ್ಸ್ ಮಾಡಿದ್ದು ಉಂಟು. ಯಾಕಂದ್ರೆ ಅವರನ್ನು ಸೇಫ್ ಮಾಡಿ ಇವರನ್ನು ಬಾಕಿಯವರನ್ನು ಫಿಕ್ಸ್ ಮಾಡಿ ಒಟ್ಟಿಗೆ ಜನ ಹೇಳ್ತಾರೆ 5 ಮಂದಿ ಅಂತ. ಈ ಪ್ರಕರಣದಲ್ಲೂ ಅದೇ ಬಂದದ್ದು. ಈಗ 5 ಮಂದಿ CCTV ಫುಟೇಜ್ ಅಲ್ಲಿ ಕಂಡಿದ್ದಾರೆ. ಆದ್ದರಿಂದ 5 ಜನ ಬೇಕೇ ಪೊಲೀಸರಿಗೆ ಮಿನಿಮಮ್. ಅದರಲ್ಲಿ ಮಾಡಿದವರು ಯಾರು ಅಂತ ಹೇಳಿ ಪ್ರಶ್ನೆ ಬರ್ತದೆ. ಆಗ ಪೊಲೀಸರೊಟ್ಟಿಗೆ ಡೀಲ್ ಮಾಡುವಾಗ ವೆಪನ್ ಕೊಡ್ತೇವೆ, ವೆಹಿಕಲಿಗೆ ಅಲ್ಲೇ ಇತ್ತು ವೆಪನ್. ಒಂದು ಡ್ರ್ಯಾಗ ಅಲ್ಲೇ ಬಿಸಾಡಿ ಹೋಗಿದ್ರು, ಬಾಕಿದ್ದು ಅವರು ತಗೊಂಡೋಗಿದ್ರು. ಅದೆಲ್ಲ ಕಾರಲ್ಲಿ ಒಂದು 2 ಇತ್ತು. ಅದೆಲ್ಲ ಕೊಡ್ತೇವೆ, 4-5 ಜನ ಕೊಡ್ತೇವೆ ಅಂತ ಬರುತ್ತೆ. ದರ್ಶನ ಕೇಸಲ್ಲಿ ಜನ ಕೊಟ್ಟ ಹಾಗೆ ಜನ ಕೊಡ್ತೇವೆ, ನೀವು ಅವರನ್ನು ಫಿಕ್ಸ್ ಮಾಡ್ಕೊಂಡು ಜೈಲಿಗೆ ಕಳಿಸಿ ಅಂತೇವೆ. ಆದರೆ ಇಲ್ಲಿ ಆ ರೀತಿ ಆಗಿದೆ ಅನ್ನುವಂಥ ಸಂಶಯ ಸುರಿಗೆ ಇತ್ತು. ಆದರೆ ಆ ರೀತಿ ಮಾಡಲಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದರೆ CCTV ಫುಟೇಜ್ಗಳಿವೆ. CCTV ಫುಟೇಜ್ಗಳನ್ನೇ ಡೆವಲಪ್ ಮಾಡಿ ಅವರನ್ನು ಐಡೆಂಟಿಫೈ ಮಾಡಿದ್ದಾರೆ. ಸಫರ್ನ ಐಡೆಂಟಿಫೈ ಮಾಡಿದ್ದು ಆ ರೀತಿಯಲ್ಲಿ. ಆದ್ದರಿಂದಾಗಿ ಅವರು ಅದರ ಮೇಲೆ ತನಿಖೆ ಹೋಗಿರೋದು. ಪೊಲೀಸರು ಘಟನೆ ನಡೆದ ರಾತ್ರಿಯೇ ಆರೋಪಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಅವರನ್ನು ಬಂಧನಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದನಂತರ 3-4 ದಿವಸ ನಂತರ ಪೊಲೀಸರು ದಾಖಲೆಯಲ್ಲಿ ತೋರಿಸಿರೋದು. ಅವರನ್ನು ಅರೆಸ್ಟ್ ಮಾಡಿದೆ ಅಂತ ಹೇಳಿದ್ರು 4-5 ದಿವಸದ ನಂತರ. ಅದರಿಂದ ಅವರಿಗೂ ಆ ಕನ್ಫ್ಯೂಸ್ ಇತ್ತು, ಆ ಇಬ್ಬರು ರಂಜಿತ ಮತ್ತು ನಾಗರಾಜನನ್ನು ಏನು ಮಾಡೋದು ಅಂತೇಳಿ. ಇವನ್ ಪೊಲೀಸರು ಎಷ್ಟು ಕತೆ ಹೇಳಿದ್ರು, ಎಷ್ಟು ದಾಖಲೆಗಳನ್ನು ರೆಡಿ ಮಾಡಿದ್ರು, ಎಷ್ಟರ ಮಟ್ಟಿಗೆ ನಿಮಗೆ ಹೇಳಿದ್ರು ಸಹ ಸಾರ್ವಜನಿಕರು ನಂಬುವುದಿಲ್ಲ. ಪೊಲೀಸರು ಅವರಿಗೆ ಬೇಕಾದ ಹಾಗೆ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಎನ್ನುವಂತಹ ಒಂದು ನಂಬಿಕೆ ಇದೆ ಜನರಿಗೆ. ಸಾರ್ವಜನಿಕರು ನಂಬುವುದಿಲ್ಲ. ನೀವು ಯಾರನ್ನೇ ಎಲ್ಲಿಂದಲೇ ಎಷ್ಟೇ ಕಷ್ಟ ಬಿದ್ದು ಇಟ್ಕೊಂಡು ಬರಲಿ, ಅವ ಕಳ್ಳ ಅಂತ ಹೇಳಿ ಪೊಲೀಸರು ಜನ ನಂಬುವುದಿಲ್ಲ. ಪೊಲೀಸರೇ ಹೇಳ್ತಾರೆ ಅವನೇ ಕಳ್ಳ ಅಂತ ಹೇಳಿ, ಜನ ನಂಬುವುದಿಲ್ಲ. ಇಲ್ಲಪ್ಪ, ಅದು ಅವನಿಗೆ ಸ್ವಲ್ಪ ಮೆಂಟಲ್ ಸರಿ ಇಲ್ಲ. ಅವನು ದಮ್ಮಕ್ಕೆ ಪೊಲೀಸರು ಫಿಕ್ಸ್ ಮಾಡಿದ್ರು ಅಂತ ಹೇಳ್ತಾ, ಬಟ್ ಅವನನ್ನು ಸೇಫ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿ. ಆಕ್ಚುಲಿ ಸಾರ್ವಜನಿಕ ವಲಯದಲ್ಲಿ ಸ್ಯಾಡಿಸ್ಟ್ ಅಂದರೆ ಸಾಮಾನ್ಯ ಮನುಷ್ಯನಿಗಿಂತ ವೆರಿ ಡೇಂಜರಸ್. ಕೋರ್ಟ್ಗೆ ಆತನನ್ನು ಹಾಜರುಪಡಿಸಿದರೆ ಆತನಿಗೆ ಯಾವುದೇ ಕಾರಣಕ್ಕೂ ನ್ಯಾಯಾಲಯ ಜಾಮೀನು ಕೊಡುವುದಿಲ್ಲ. ಅವ ಸಾರ್ವಜನಿಕ ಜನರಿಗೆ ತೊಂದರೆ ಮಾಡ್ತಾನೆ ಅಂತೇಳಿ ಅವನ ಮೇಲೆ ಕಠಿಣಾತಿ ಕಠಿಣ ಕ್ರಮಗಳು ಜರುಗ್ತದೆ, ಆತನಿಗೆ ಟ್ರೀಟ್ಮೆಂಟ್ ಆಗ್ತದೆ, ಅದೆಲ್ಲ ಆಗುತ್ತೆ. ಅದು ಜನರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಹುಚ್ಚ ಅಂತ ಹೇಳಿದ್ರೆ ಕೊಡ್ಲೆ ಅವರು ನಾಳೆ ಕೋರ್ಟ್ ಬಿಟ್ರೆ ಅಂತೇಳಿ ಕೋರ್ಟ್ ಬಿಡುವುದಿಲ್ಲ. ವಿಚಾರ ಇಷ್ಟೇ, ಜನರು ಹೇಗೆ ಅರ್ಥ ಮಾಡಿಕೊಳ್ತಾರೆ ಕಾನೂನನ್ನು, ಪರಿಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು, ಅದರ ಮೇಲೆ ಅಭಿಪ್ರಾಯಗಳು ಮೂಡ್ತವೆ, ಜನಾಭಿಪ್ರಾಯಗಳು ಮೂಡ್ತವೆ. ಆ ಜನಾಭಿಪ್ರಾಯಗಳಿಗೆ ಪೊಲೀಸರು ಮನ್ನಣೆ ಕೊಡಲೇಬೇಕಾಗ್ತದೆ. ಈಗ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಪೊಲೀಸರು ಆ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಇನ್ನು ಯಾರೋ 4 ಮಂದಿಯನ್ನು ಇನ್ನೋಸೆಂಟ್ಗಳನ್ನು ತಂದು ತುರುಕಿಗೆ ಆಗ್ತದ? ಆಗ ಅವರ ಮನೆಯವರು ಒಪ್ಪುತ್ತಾರ? ಅವರ ಮನೆಯವರು ಒಪ್ಪುವುದಿಲ್ಲ. ಈಗ ಅದರಲ್ಲಿ 2 ಹೆಣ್ಮಕ್ಕಳ ಪ್ರಶ್ನೆ ಬರ್ತಾ ಇದೆ, ಅವರನ್ನು ಅದರಲ್ಲಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ. CCTV ಫುಟೇಜ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಷ್ಟರವರೆಗೆ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕಿತ್ತು.
ಆದರೆ ಅವರಿಗೂ ಬಂಧಿತ ಆರೋಪಿಗಳಿಗೂ ಯಾವುದೇ ಸಂಬಂಧ ಇರಲಿಲ್ಲ ಆ ಸಂದರ್ಭದಲ್ಲಿ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಈಗ. ಆದ್ದರಿಂದಾಗಿ ಅವರನ್ನು ಎನ್ಕ್ವೈರಿ ಮಾಡಿದ್ದಾರೆ, ತಾಯಿ ಮತ್ತು ಮಗಳನ್ನು ಎನ್ಕ್ವೈರಿ ಮಾಡಿದ್ದಾರೆ. ಅವರು ಅಲ್ಲಿ ಒಂದು ಫ್ಲ್ಯಾಟಲ್ಲಿ ಅವರ ಸಂಬಂಧಿಕರೊಬ್ಬರು ಅನಾರೋಗ್ಯದಿದ್ದರು, ಅವರನ್ನು ನೋಡಲಿಕ್ಕೆ ಅಂತ ಬಂದವರು. ಹಾಗೆ ಅವರನ್ನು ನೋಡಿ ಮಾತಾಡಿಸ್ಕೊಂಡು ಬಂದಿದ್ದಾರೆ. ಬಂದಾಗ ಅಲ್ಲಿ ಒಂದು ಹೋಟ್ಲಲ್ಲಿ ಹೋಗಿ ಪರೋಟ ತಗೊಳ್ಲಿಕ್ಕೆ ಅಂತ ಹೋಗಿದ್ದಾರೆ. ಅಷ್ಟೊತ್ತಿಗೆ ಈ ಘಟನೆ ಶಬ್ದ ಆಗಿದೆ, ಆಕ್ಸಿಡೆಂಟ್ ಆದ ಶಬ್ದ ಆಗಿದೆ. ಶಬ್ದ ಆಗಿ ಅವರು ಅದನ್ನು ನೋಡ್ಕೊಂಡು ಈಚೆ ಬರುವಾಗ ಈ ಸಫ್ವಾನ್ ಇದಾನಲ್ಲ, ಸುವಾನ ಏನೋ ಅವರ ಸಂಬಂಧಿಕ, ಅವ ಆಚೆಯಿಂದ ಓಡಿದಾಗ ಇವರು ಏನೆನಿಸಿದ್ದು, ಅಲ್ಲಿ ಕೊಲೆ ಆಗಿದ್ದು ವಿಚಾರ ಗೊತ್ತಿಲ್ಲ ಇವರಿಗೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದೆ. ಏನೋ ಆಗಿದೆ, ಆಕ್ಸಿಡೆಂಟ್ ಏನೋ ಆಗಿರಬೇಕು ಅಂತೇಳಿ. ಹಾಗೆ ಅವರು ಹೋಗುವಾಗ ಅಲ್ಲಿ ಇದ್ದದ್ದು. ಅದು ನೇರವಾಗಿ ನಿಮಗೆ ಏನಾಗ್ತದೆ, ಆರೋಪಿಗಳನ್ನು ಇವರೇ ಕಾರಲ್ಲಿ ಕೂರಿಸಿ ಕಳಿಸಿದ ಹಾಗೆ ಕಾಣ್ತಾ ಇದೆ. ಅದರಿಂದ ದೃಶ್ಯದಲ್ಲಿ ಹಾಗೆ ಇದೆ. ಅದರಿಂದಾಗಿ ಅವರನ್ನು ಎನ್ಕ್ವೈರಿ ಮಾಡ್ಬೇಕಂತ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ. ಈಗ ಅವರು ಹೇಳಿದ್ದು ಸರಿಯಾ ಅಂತ ನೋಡ್ಬೇಕು ಸುರಿಗೆ. ಯಾವುದು ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಅವರು ನೋಡ್ಲಿಕ್ಕೆ ಬಂದದ್ದು ಅಂತ ಹೇಳಿ ಅದು ಎನ್ಕ್ವೈರಿ ಮಾಡುವಾಗ ಹೌದು ಅವರು ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಬಂದದ್ದು. ಅಲ್ಲಿ ಹೋಟೆಲಿಗೆ ಹೋಗಿ ಪರೋಟ ಆರ್ಡರ್ ಮಾಡಿದ್ದು ಹೌದು ಅಂತ ನೋಡ್ಬೇಕು. ಅದು ಹೌದು ಅಂತಾರೆ ಅವರ ಹೇಳಿಕೆಗಳು ಸತ್ಯ ಅಂತ ಕಂಡು ಬಂದಲ್ಲಿ ಅವರು ಹೇಳುವಂತ ಬಾಕಿ ವಿಚಾರಗಳು ಸತ್ಯವೇ ಆಗಿರ್ತದೆ. ಅದರಿಂದಾಗಿ ಎನ್ಕ್ವೈರಿಯಲ್ಲಿ ಇದೆ. ಸರಿ, ಅವರನ್ನು ಇನ್ನೂ ಸಹ ಕ್ಲೀನ್ ಚಿಟ್ ಏನಲ್ಲ, ಅವ್ರಿಗೆ ಇದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳಿ ಪೊಲೀಸರು ಇವತ್ತಿನವರೆಗೂ ಹೇಳಿಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಟುಕೊಂಡು ತನಿಖೆ ನಡೀತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿ ಬೇರೆ ಬೇರೆ ವಿಚಾರಗಳು ಹೊರ ಬರ್ತಾ ಇದೆ. ಗೃಹ ಸಚಿವರು ಕೂಡ ಇದನ್ನು ಎನ್ಐಎಗೆ ಕೊಡುವ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಈ ಪ್ರಕರಣವನ್ನ. ನೋಡಿ, ಎನ್ಐಎಗೆ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಈಗ ಇನ್ನು ಒಂದು ವಾರ ಕಳೆದ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡಗಳು ಬಂದರೆ, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ರಾಜ್ಯಪಾಲರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಮೀಟ್ ಮಾಡಿ ಅವರಿಗೆಲ್ಲ ವಿಚಾರಗಳನ್ನು ತಿಳಿಸಿ ಇದನ್ನು ಎನ್ಐಎಗೆ ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಇಡ್ತಾರೆ. ಆಗ ರಾಜ್ಯಪಾಲರು ಸಹಜವಾಗಿ ಇದಕ್ಕೆ ರಾಜ್ಯ ಸರ್ಕಾರದ ಅಭಿಪ್ರಾಯ ಕೇಳ್ತಾರೆ. ಸಾಮಾನ್ಯವಾಗಿ ಕೇಳ್ತಾರೆ. ಅವರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನಂತ. ಅಷ್ಟೊತ್ತಿಗೆ ರಾಜ್ಯ ಸರ್ಕಾರ ಹೇಳ್ತದೆ ಸರಿಯಾದ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ, ಆರೋಪಿಗಳ ಬಂಧನ ಆಗಿದೆ, ಇನ್ನು ಕೆಲವರು ಆರೋಪಿಗಳನ್ನು ಗುರುತಿಸಲಾಗಿದೆ, ಅವರ ಬಂಧನಕ್ಕೆ ನಾವು ಕ್ರಮ ಕೈಗೊಳ್ತಿದ್ದೇವೆ. ಮತ್ತು ಇದೊಂದು ರಿವೆಂಜ್ ಕಿಲ್ಲಿಂಗ್ಗೆ ಹೊರತು ಬೇರೆ ವಿಚಾರ ಅಲ್ಲ. ಆತನ ಮೇಲೂ ಪ್ರಕರಣಗಳಿವೆ. ಆತನ ಒಬ್ಬ ನಮ್ಮಲ್ಲಿ ದಾಖಲೆಗಳಲ್ಲಿರುವಂತ ರೌಡಿ. ಅದರಿಂದಾಗಿ ಅದರಲ್ಲಿ ಯಾರು ಅದರಿಂದ ಹತ್ಯೆಗೀಡಾದರೆ ಆತನ ಸಹೋದರನೇ ಇದರಲ್ಲಿ ಸುಪಾರಿ ಕೊಟ್ಟವನು, ಅವನ ಹಣ ತಕೊಂಡು ಬಾಕಿಯವರು ಮಾಡಿದ್ದಾರೆ. ಅದು ನಾವೆಲ್ಲವರನ್ನ ಅರೆಸ್ಟ್ ಮಾಡಿದ್ದೇವೆ. ಅದರಿಂದ ಇದರ ತನಿಖೆಯನ್ನು ನಾವೇ ಮುಂದುವರಿಸ್ತೇವೆ ಅಂತ ಹೇಳಿ. ಆದರೆ ಇಲ್ಲ, ಇದರಲ್ಲಿ ಬೇರೆ ಬೇರೆ ಸಂಶಯಗಳಿದೆ ಅಂತ ಹೇಳಿ ಅವರು ಇದು ಮಾಡ್ತಾರೆ. ನೀವು ಎನ್ಐಎಗೆ ಕೊಡ್ಬೋದಲ್ಲ ಅಂತ ಕೇಳಿದರೆ, ಇಲ್ಲ ನಾವು ಅದನ್ನು ಬೇಕಾದ್ರೆ ಸಿಒಡಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳಿ ಇದು ಸಿಒಡಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಸಿಒಡಿಗೆ ಹ್ಯಾಂಡ್ ಓವರ್ ಆಗುತ್ತೆ ಈ ಕೇಸು ಸದ್ಯದಲ್ಲಿ. ಆಯ್ತಾ? ಆಗ ಇವರು ಬಿಜೆಪಿಯವರು ಏನು ಮಾಡ್ತಾರೆ, ಇವರು ಎನ್ಐಎಗೆ ಕೊಡ್ಬೇಕಂತ ಹೇಳ್ತಾರೆ. ಈ ಎನ್ಐಎಗೆ ಕೊಡ್ಬೇಕು ಅಂತ ಹೇಳಿದಕ್ಕೆ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಇಲ್ಲ. ಸಿಬಿಐ ತನಿಖೆ ಅಲ್ಲ ಎನ್ಐಎ ತನಿಖೆ ಅಂದರೆ. ನೀವು ಸಿಬಿಐಗೆ ಕೊಡ್ಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ಬೇಕು. ಎನ್ಐಎಗೆ ತನಿಖೆ ಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ನಿರ್ಧಾರ. ಈಗ ಈ ಪ್ರಕರಣದಲ್ಲಿ ನಿಷೇಧಿತ PFI ಸಂಘಟನೆಯ ಕೈವಾಡ ಇದೆ. ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದವರು ಈ ಹಿಂದೆ PFIನಲ್ಲಿ ಸಕ್ರಿಯರಾಗಿದ್ದರು ಎನ್ನುವಂಥ ಒಂದಷ್ಟು ದಾಖಲೆಗಳು ಇದ್ದರೆ, ಆ ದಾಖಲೆಗಳ ಆಧಾರದಲ್ಲಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೆ ಇವರು ಮನವರಿಕೆ ಮಾಡಿಕೊಟ್ಟರೆ ಇದು ಎನ್ಐಎಗೆ ಹೋಗ್ತದೆ. ಎನ್ಐಎ ತನಿಖೆ ಹೋಗ್ತದೆ. ಎನ್ಐಎ ತನಿಖೆಗೆ ಆದೇಶ ಆದರೆ ಅಲ್ಲಿಗೆ ಪೊಲೀಸರ ತನಿಖೆ ನಿಲ್ತದೆ. ಆಟೋಮೆಟಿಕಲಿ ನಿಲ್ತದೆ. ರಾಜ್ಯ ಸರ್ಕಾರ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಎನ್ಐಎಗೆ ಹೋದರೆ ಎನ್ಐಎ ಅವರು ಬರ್ತಾರೆ. ಬಂದಾಗ ಅವರು ಸಪರೇಟ್ ಆಗಿ ಒಂದು FIR ಆಗ್ತಾರೆ.
ಈಗ ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ಆಗಿದ ಎಫ್ಐಆರ್ ಅನ್ನು ಇಡೀ ಕಡತವನ್ನು ಪಡ್ಕೊಂಡು NIA ಅವರೇ UAPA ಆಕ್ಟಿನ ಅಡಿಯಲ್ಲಿ ಕೇಸು ದಾಖಲು ಮಾಡ್ಕೊಳ್ತಾರೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳಿ ಅದರ ಅಡಿಯಲ್ಲಿ ಕೇಸು ದಾಖಲಾಗತ್ತೆ, ಸಪರೇಟ್ ಎಫ್ಐಆರ್ ಆಗುತ್ತೆ. ಅದರಿಂದಾಗಿ ಮತ್ತೆ ಎಲ್ಲವೂ ಪ್ರೊಸೆಸ್ಗಳು NIA ಕೋರ್ಟಿಗೆ ಹೋಗ್ತದೆ, ಬ್ಯಾಂಗ್ಳೂರಿಗೆ. NIA ಕೋರ್ಟ್ ಬ್ಯಾಂಗ್ಳೂರಲ್ಲಿ ಇರೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ NIA ಕೋರ್ಟ್ ಇಲ್ಲ. ಆ ಕೋರ್ಟಿಗೆ ಎಫ್ಐಆರ್ ಆಗ್ತಾರೆ. ಅದರ ನಂತರ ಅವರು ತನಿಖೆ ಆರಂಭಿಸ್ತಾರೆ. ಯಾರು ಈಗ ಸಿಕ್ಕಿಬಿದ್ದ ಆರೋಪಿಗಳಿಂದ ಶುರು ಆಗತ್ತೆ. ಅದರ ನಂತರ ಒಂದು 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 ಅಂತ ಹೇಳಿ ಸುಮಾರು 2 ವರ್ಷಗಳ ಕಾಲ ಅವರು ತನಿಖೆಗೆ ಅವಕಾಶಗಳಿವೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ, ಇಲ್ಲದ್ರೆ ಇವರಿಗೆ 90 ದಿವಸದಲ್ಲಿ ಚಾರ್ಜ್ ಶೀಟ್ ಆಗಬೇಕು. ಬಜ್ಪೆ ಪೊಲೀಸರು ಈಗ 90 ದಿವಸದಲ್ಲಿ ಚಾರ್ಜ್ ಶೀಟ್ ಆಗಬೇಕು ಮರ್ಡರ್ ಕೇಸಿಗೆ. ಇವರಿಗೆ ತನಿಖೆ ಅವಧಿ ಇರೋದು ಇವರಿಗೆ 90 ದಿವಸ. ಅಷ್ಟೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲೇಬೇಕು. ಇಲ್ಲದ್ರೆ ಪ್ರಿಮಿನಲ್ ಚಾರ್ಜ್ ಶೀಟ್ ಅದು ಸಲ್ಲಿಕೆ ಮಾಡಬೇಕು. ಕೆಲವೊಂದು ದಾಖಲೆಗಳು ಬರಲಿಲ್ಲ ಅಂತ ಹೇಳಿ ಪ್ರಿಮಿನಲ್ ಚಾರ್ಜ್ ಶೀಟ್ ಅದು ಸಲ್ಲಿಕೆ ಮಾಡಬೇಕು. ಆದರೆ NIA ಬಂದರೆ ಆ ಅವಕಾಶಗಳಿಲ್ಲ. NIAಗೆ 2 ವರ್ಷದವರೆಗೆ ತನಿಖೆಗೆ ಅವಕಾಶಗಳಿವೆ. ಆಗ ಇವರೊಂದಿಗೆ ಎಷ್ಟೋ ಮಂದಿ ಕಳೆದ 6 ತಿಂಗಳಿಂದ ಸಂಪರ್ಕದಲ್ಲಿದ್ದಾರೆ. ಇವರು ಯಾರೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಇವರಿಗೆ ಹಣಕಾಸು ವ್ಯವಹಾರಗಳು ಎಲ್ಲಿಂದ ಬಂದು, ಎಲ್ಲೆಲ್ಲಿಂದ ಫಂಡಿಂಗ್ ಆಯಿತು, ಇದು ಎಲ್ಲ ತನಿಖೆಗಳು ಬರ್ತದೆ. ಯಾಕಂದರೆ NIA ಅವರ ಹತ್ರ ಬೇರೆ ಬೇರೆ ರೀತಿಯಂತಹ ಸಂಪರ್ಕಗಳಿವೆ. ಅದು ಫೋನ್ ಸಂಪರ್ಕ ಇರ್ಬೋದು, ನಿಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಟ್ರ್ಯಾಕ್ ಮಾಡೋ ಸಂಪರ್ಕ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರ ಹತ್ರ ಕೆಲವೊಂದು ಮಾಹಿತಿಗಳಿರ್ತವೆ. ಆ ಮಾಹಿತಿಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ಈ ಆರೋಪಿಗಳಿಗೂ ಅದಕ್ಕೂ ಏನು ಸಂಬಂಧ ಅಂತೇಳಿ ನೋಡ್ತಾರೆ. ಆಗ ಅವರಿಗೆ ಯಾರಾದರೂ ಒಬ್ಬ 100 ರೂಪಾಯಿ ಸಾಲ ಕೊಟ್ಟಿದ್ದು ಏನಾದರೂ ದಾಖಲೆಯಲ್ಲಿ ಬಂದರೂ ಅದನ್ನು ಕರೆದು ಎನ್ಕ್ವೈರಿ ಮಾಡ್ತಾರೆ. NIA ತನಿಖೆ ಅಂದರೆ ಹಾಗೆ, ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಹರಡಿಕೊಂಡು ಹೋಗ್ತದೆ. ಆ ರೀತಿಯಲ್ಲಿ ಆದರೆ ಈ ಪ್ರಕರಣದಲ್ಲೂ ಕಡಿಮೆ ಅಂದರೆ ಒಂದು 20-25 ಮಂದಿ ಆರೋಪಿಗಳಾಗ್ತಾರೆ. ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ಹೇಗೆ 28 ಮಂದಿ ಆರೋಪಿಗಳಾದ್ರೂ ಅದೇ ರೀತಿ ಈ ಕೇಸಲ್ಲೂ ಒಂದು 25 ಮಂದಿ ಆರೋಪಿಗಳಾಗ್ತಾರೆ. ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ಡೈರೆಕ್ಟ್ ಆರೋಪಿಗಳೆಷ್ಟು 3 ಮಂದಿ. ಈ ಕೇಸಲ್ಲಿ 5 ಮಂದಿ 6 ಮಂದಿ ಏನೋ ಇದ್ದಾರೆ ಡೈರೆಕ್ಟ್ ಕೇಸ್ಗಳು. ನೆಟ್ಟಾರ್ ಕೇಸಲ್ಲಿ 3 ಮಂದಿ. ಅದರಲ್ಲಿ ಟೋಟಲ್ ಆರೋಪಿಗಳು 28 ಏನಾಗಿದೆ ಹಾಗೆ. ಯಾಕಂತ ಹೇಳಿದ್ರೆ ಕೊಲೆ ಪ್ರಕರಣ ಅಂತ ಆದ ಕೂಡಲೇ ಅದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಎಲ್ಲರೂ ಅದರಲ್ಲಿ ಆರೋಪಿಗಳೇ. NIAಗೆ ಈ ಪ್ರಕರಣ ಹೋಗುವುದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಮನಸ್ಸಿಲ್ಲದಿದ್ದರೂ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಇಲ್ಲದೆ ಇದು NIA ತನಿಖೆ ಮಾಡುವಂಥ ಕೇಸು ಅಲ್ಲ, ಇದು ಸ್ಥಳೀಯ ಇನ್ಸ್ಪೆಕ್ಟರ್ ಮಾಡುವಂಥ ಕೇಸೇ. ಆದರೆ ಸ್ಥಳೀಯ ಪೊಲೀಸರ ಮೇಲೆ ಸಂಶಯಗಳಿರುವುದರಿಂದ ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ, ಕೆಲವರನ್ನು ರಕ್ಷಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಎನ್ನುವುದನ್ನು. ಮತ್ತೊಂದು ಇದರಲ್ಲಿ ಮತ್ತೊಂದು ವಿಚಾರ ಏನು ಪ್ರಸ್ತಾಪ ಆಗ್ತದೆ ಅಂತ ಹೇಳಿದ್ರೆ, ಮಾನ್ಯ ಸ್ಪೀಕರ್ ಅವರು ಹೇಳಿದಂಥ ಮಾತುಗಳು ಅವರು ಸಹಜವಾಗಿಯೇ ಹೇಳಿದ್ದಾರೆ. ಅವರಿಗೆ ಫಾಜಿಲ್ನ ತಂದೆ ಫೋನ್ ಮಾಡಿ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ನಮಗೂ ಅದಕ್ಕೂ ಏನೋ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಅವರು ಮೀಡಿಯಾ ಮುಂದೆ ಹೇಳಿದ್ದಾರೆ. ಅವರು ಪೊಲಿಟಿಷಿಯನ್, ಅವರು ಸ್ಪೀಕರ್ ಆಗಿದ್ರು, ಅವರು ಪೊಲಿಟಿಷಿಯನ್. ಅವರು ಸಹಜವಾಗಿ ಅವರು ಮಾತಾಡಿದ್ದು, ಅದರಲ್ಲಿ ಏನು ಅವರು ದುರುದ್ದೇಶ ಇಟ್ಟುಕೊಂಡೇನು ಮಾತಾಡಿದ್ದಲ್ಲ. ಅವರಿಗೆ ಕ್ಲೀನ್ ಚಿಟ್ ಕೊಡ್ಬೇಕಂತ ಹೇಳಿ ಮಾತಾಡಿದ್ದು ಅಲ್ಲ. ಹಾಗಂತ ಏನಾದ್ರೆ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ಬೇಕು ಅಂತ ಹೇಳಿ ಅವರ ಪ್ರಭಾವ ಬಳಸ್ಕೊಳ್ಬೇಕಂತ ಮನಸ್ಸಿದ್ರೆ ಅವ್ರು ನೇರವಾಗಿ ಕಮಿಷನರ್ಗೆ ಹೇಳ್ತಾ ಇದ್ರು. ನೋಡಿ, ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಅದನ್ನು ಹಗುರವಾಗಿ ತಗೊಳ್ಳಿ ಅಂತ ಹೇಳಿದ್ರು. ಕಮಿಷನರು ಅದನ್ನು ತಗೊಳ್ತಾರ ಬಿಡ್ತಾರ ಪ್ರಶ್ನೆ ಬೇರೆ, ಆದರೆ ಅದೊಂದು ಗಮನದಲ್ಲಿ ಇರ್ತದೆ. ಅದನ್ನೆಲ್ಲ ಇವರು ಮೀಡಿಯಾ ಮುಂದೆ ಹೇಳಿಬಿಟ್ರು, ಅವರು ಹೀಗೆ ಹೇಳಿದ್ದಾರೆ, ನಾನು ಅದನ್ನು ಹೇಳಿದ್ದಾರೆ ಅಂತ ಹೇಳಿ. ಆದರೆ ಪೊಲೀಸರ ತನಿಖೆಯಲ್ಲಿ ಸ್ಪೀಕರ್ ಸಾಹೇಬರು ಹೀಗೆ ಹೇಳಿದ್ದಾರೆ ಎನ್ನುವುದನ್ನು ಪೊಲೀಸರೇನು ಗಮನದಲ್ಲಿ ತಗೊಳ್ಳಿಲ್ಲಲ್ಲ. ಇಲ್ಲ, ಅವ್ರೇನು ಮಾಡಿದ್ದಾರೆ, ಅವರ ತನಿಖೆಯಲ್ಲಿ ಆದಿಲ್ 3 ಲಕ್ಷ ಕೊಟ್ಟದ್ದು ಪ್ರೂವ್ ಆಗಿದೆ. ಆದಿಲ್ನ ಕರೆಸಿ ಕೇಳಿದ್ದಾರೆ, ಹೌದು ಒಪ್ಪಿಕೊಂಡಿದ್ದಾನೆ. ಯಾಕಂದ್ರೆ ಇಲ್ಲಿ ಸಫಾನ್ ಹೇಳ್ತಾನೆ ಅವ 3 ಕೊಟ್ಟಿದ್ದಾನೆ ಅಂತ ಹೇಳಿ. ಎದುರೆದ್ರು ಅವ ಕೊಟ್ಟಿದ್ದಾನೆ ಅಂತ ಹೇಳುವಾಗ ಇವಾಗ ಕೊಟ್ಟಿದ್ದಾನೆ ಅಂತ ಆಗುವಾಗ ಮತ್ತೆ ಅವರನ್ನು ಸೇರಿಸುವುದೇ ಅಲ್ಲ.
ಆದ್ದರಿಂದ ಅದರಲ್ಲಿ A1 ಆದ. ಹಣ ಕೊಡದಿದ್ದರೆ ಸಫ್ವಾನ್ ಅದರಲ್ಲಿ A1 ಆದಿಲ್ A1 ಆಗ್ತಾ ಇರಲಿಲ್ಲ. ಹಣ ಕೊಟ್ಟದಕ್ಕಾಗಿ ಅವ A1 ಆಗಿರೋದು. ಇಲ್ಲಿ ಕಡ್ದವರು A2 A3 A4 A5 A6 ಆಗಿರೋದು. ಅದರಿಂದಾಗಿ ಈ ಪ್ರಕರಣದಲ್ಲಿ ಅಂತಹ ಸಂಶಯಗಳೆಲ್ಲ ಇರುವುದರಿಂದ, ಜನರಲ್ಲಿ ಗೊಂದಲಗಳಿರುವುದರಿಂದ ಮತ್ತು ಸಾರ್ವಜನಿಕವಾಗಿ ಆ ಘಟನೆಯನ್ನ ಜನರು ಗಂಭೀರವಾಗಿ ಪರಿಗಣಿಸಿರುವುದರಿಂದ ಮತ್ತು ಬಿಜೆಪಿ ಇದನ್ನೊಂದು ರಾಜಕೀಯವಾಗಿ ಬಳಸಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಇದನ್ನು ಮುಂದಿನ ತನಿಖೆ ಸಿಒಡಿಗೆ ಹೋಗ್ತದೆ. ರಾಜ್ಯ ಸರ್ಕಾರ ಸಿಒಡಿಗೆ ಕೊಡ್ತದೆ, ಖಂಡಿತ, ಅದರಲ್ಲಿ ಡೌಟ್ ಏನಿಲ್ಲ ಅಂತ ಕಾಣ್ತದೆ. ಆದರೆ ರಾಜ್ಯಪಾಲರ ಸೂಚನೆ ಮೇರೆಗೆ ಇದನ್ನು ಎನ್ಐಎಗೆ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೆ ಪೊಲಿಟಿಕಲಿ ಪ್ರಯತ್ನ ಮಾಡಿದರೆ ಕೇಂದ್ರ ಸರ್ಕಾರವು ಇದನ್ನು ನೇರವಾಗಿ ಎನ್ಐಎ ವಹಿಸ್ಕೊಳ್ಳಿ ಅಂತ ಹೇಳಿ. ಇವಾಗ ಏನಂದ್ರೆ ಇವಾಗ ನೈಟ್ ರಾತ್ರಿ 9 ಗಂಟೆ ಆಗುವಾಗಲೇ ಎಲ್ಲ ಬಂದ್ ಮಾಡ್ಲಿಕ್ಕೆಲ್ಲ ಹೇಳ್ತಿದ್ದಾರಲ್ಲ ಸರ್, ಅಂಗಡಿ ಮುಂಗಟ್ಟುಗಳನ್ನೆಲ್ಲ. ಅಂಗಡಿಯವರು ಈಗ 8 ಗಂಟೆಗೆ ಬಂದ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ 7 ಗಂಟೆಯ ನಂತರ ಸಿಟಿಯೊಳಗೆ ಅನಗತ್ಯವಾಗಿ ತಿರುಗಾಡುವವರು ಕಂಡು ಬರ್ತಾ ಇಲ್ಲ. ಏನು ಕೆಲಸ ಬಿಟ್ಟುಕೊಂಡು ಹೋಗುವವರು ಅಂತವರು ಇದ್ದಾರೆ ಹೊರತು ಬೇರೆಯವರು ಕಂಡು ಬರ್ತಾರೆ. ಇಲ್ಲ, ಅವರ ಕರೆಂಟು ಖರ್ಚು ಅವರಿಗೆ ಇದು ಜಾಸ್ತಿ, ಅದಕ್ಕಾಗಿ ಅವರೇ ಬೇಗ ಬಂದ್ ಮಾಡಿದ್ರು. ಆದರೆ ಪೊಲೀಸರು ಪ್ರಿಕಾಷನರಿ ಮೆಜರ್ ತಗೊಳ್ತಾರೆ ಏನಂದ್ರೆ ಇದಕ್ಕೊಂದು ರಿವೆಂಜ್ ಆಗ್ತದೆ ಎನ್ನುವಂತ ಒಂದು ಮಾಹಿತಿಗಳು ಪೊಲೀಸರಿಗೆ ಇದೆ. ಯಾಕಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಒಬ್ಬಂಟಿ ಅಲ್ಲಲ್ಲ, ಒಂದು ತಂಡದೊಂದಿಗಿದ್ದವನು. ಇವನ ಫ್ರೆಂಡ್ಸ್ ಸರ್ಕಲ್ ಲೆವೆಲ್ ಅಲ್ಲಿ ದೊಡ್ಡ ಫ್ರೆಂಡ್ ಸರ್ಕಲ್ ಇದೆ, ಆಯ್ತಾ. ಸಂಘ ಪರಿವಾರದ ಸಂಘಟನೆಗಳು ಒಳ್ಳೆಯ ಸಂಬಂಧ ಇದ್ದವನು. ಆದ್ರಿಂದಾಗಿ ಈತನ ಸ್ನೇಹಿತರು ಏನಾದ್ರೂ ಒಂದು ರಿವೆಂಜ್ ತೀರಿಸಬಹುದು ಅಂತ ಹೇಳಿ ಪೊಲೀಸರಿಗೆ ಒಂದು ಸಂಶಯ ಇದೆ. ಆದ್ದರಿಂದ ಆದಷ್ಟು ಇದನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯ ಅಘೋಷಿತ ಕರ್ಫ್ಯೂನ್ನು ಪೊಲೀಸರು ಮಾಡ್ತಾ ಇರೋದು. ರಾತ್ರಿ ವೇಳೆ ಏನಾದ್ರೂ ಒಂದು ಘಟನೆ ಆಯ್ತು ಅಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ, ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಯಾವುದೇ ಘಟನೆ ನಡೆದರೂ ಸಹ ಅದು ಸುಹಾಸ್ ಶೆಟ್ಟಿ ಹತ್ಯೆಗೆ ರಿಯಾಕ್ಟ್ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಇದು ಆಗಿದೆ ಅಂತ ಹೇಳಿ. ಯಾಕಂದ್ರೆ ಹತ್ಯೆಯಾದ ಮರುದಿವಸ ನಡೆದಂತ 2-3 ಘಟನೆಗಳು ಸಹ ಅದಕ್ಕೆ ರಿವೆಂಜ್ ಆಗಿ ಆಯ್ತು. ಕೆಲವೊಂದು ಘಟನೆಗಳು ರಿವೆಂಜ್ ಆಗಿ ಆದದ್ದು, ಆದರೆ ಸರಿಯಾದ ಪ್ಲಾನ್ ಇಲ್ಲದೆ ಆಗಿದ್ದರಿಂದ ಅಷ್ಟೋ ಮಂದಿ ಬದುಕಿದ್ರು. ಕುಂಟಿಗಾನದ ಮೀನು ವ್ಯಾಪಾರಿಯು ಪ್ಲಾನ್ ಇಲ್ಲದೆ ಆದಂತ ಇದು, ಯಾರು ಸಿಕ್ಕಿದವರಿಗೆ ಒಂದು ಗೀಟ ಹಾಕುವ ಅಂತ ಹೇಳಿ ಅಂತಿಂತ ರಿವೆಂಜ್ ಮಾಡಿದ್ದೇವೆ ಅಂತ ಆಗಬೇಕು ಅಂತ ಹೇಳಿ ಸಾರ್ವಜನಿಕವಾಗಿ ಅದು ಗೊತ್ತಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಆದ್ರಿಂದ ಅಂತಹ ಘಟನೆಗಳು ಮರುಕಳಿಸಬಾರದು, ಆಗಬಾರದು. ಆದರೆ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತದೆ. ಸುಹಾಸ್ ಶೆಟ್ಟಿ ಘಟನೆ ಯಾವ ರೀತಿ ಆಯ್ತೋ ಹಾಗೆ ಈ ಘಟನೆ ಆಗಬೇಕು ಅಂತ ಹೇಳಿ ಈ ಕಮ್ಯುನಿಟಿಯವರು ಬರ್ತಾರೆ. ಈಗ ಆ ಫಾಜಿಲ್ ಹತ್ಯೆ ಆದಾಗ ಅದಕ್ಕೆ ಯಾವುದೇ ರಿಯಾಕ್ಟ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಆ ಸಮುದಾಯ ಅಷ್ಟು ಸಂಯಮವನ್ನು ಕಾದುಕೊಂಡಿತ್ತು. ಅವನ ಡೆಡ್ ಬಾಡಿ ತಗೊಂಡು ಹೋಗುವುದರಿಂದ ಹಿಡಿದು ಇದು ಅಂತ್ಯ ಸಂಸ್ಕಾರದವರೆಗೂ ಅಷ್ಟು 1000 ಮಂದಿ ಸೇರಿದ್ದರೂ ಸಹ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಲಿಲ್ಲ. ಆ ಮನೆಯವರು ಸಹ ಅಷ್ಟು ಸಂಯಮದಿಂದ ಕಾದುಕೊಂಡು ಇಡೀ ಸಮುದಾಯ ಕಾದುಕೊಂಡಿತ್ತು. ಆದರೆ ಅದಕ್ಕಿಂತ ಮೊದಲಿನ ಘಟನೆಗಳು ಸುರತ್ಕಲ್ ಪರಿಸರದಲ್ಲೇ ಸಾಮಾನ್ಯವಾಗಿ ಕೆಲವೊಂದು ಘಟನೆಗಳು ನಡೆದಿದೆ, ಅಹಿತಕರ ಘಟನೆಗಳು ನಡೆದಿದೆ. ಆದರೆ ಫಾಜಿಲ್ ವಿಚಾರದಲ್ಲಿ ಆಗಿಲ್ಲ, ಯಾಕಂದ್ರೆ ಎಲ್ರಿಗೂ ಅನುಭವ ಇತ್ತು. ನಾವು ಅದನ್ನು ಚಾಲೆಂಜ್ ಆಗಿ ತಗೊಳ್ಬಾರ್ದು ಅಂತೇಳಿ. ಈಗ ಸುಹಾಸನ ಮೃತದೇಹದ ಮೆರವಣಿಗೆ ಆ ಸಂದರ್ಭದಲ್ಲಿ ಆದಂತ ಕೆಲವೊಂದು ಚಿಕ್ಕ ಪುಟ್ಟ ಘಟನೆಗಳು, ಏನು ದೊಡ್ಡ ಘಟನೆಗಳು ಅಲ್ಲ. ಅದಕ್ಕೆ ರಿವೆಂಜ್ ಆಗಿ ಇನ್ನೊಂದು ಕೃತ್ಯ ನಡೆದರೆ ಅದನ್ನು ನಿಯಂತ್ರಣ ಮಾಡುವುದು ಸಹ ಪೊಲೀಸರಿಗೆ ಕಷ್ಟ ಆಗುತ್ತೆ. ಆದ್ದರಿಂದ ಪೊಲೀಸರು ಈಗಿಂದೀಗಲೇ ಅದನ್ನು ತಯಾರಿ ನಡೆಸ್ತಾ ಇರೋದು.
ಜನರಿಗೆ ಏನಾಗಿದೆ ಅಂತ ಹೇಳಿದರೆ ಈಗಲೂ ಸಾಮಾನ್ಯ ಜನರಿಗೆ ಒಂದು ರೀತಿಯ ಭಯದ ವಾತಾವರಣ ಇದೆ. ಮನೆಯಿಂದ ಹೊರಗೆ ಹೋಗಿದ್ದೇವೆ, ನಾವು ನಮ್ಮ ಕೆಲಸವನ್ನು ಮುಗಿಸಿಕೊಂಡು ಆದಷ್ಟು ಬೇಗ ಮನೆಗೆ ಸೇರುವಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ಅಂಗಡಿಗಳನ್ನು, ಮುಂಗಟ್ಟುಗಳನ್ನು, ಹೋಟೆಲ್ಗಳನ್ನು, ಬಾರ್ಗಳನ್ನು ಎಲ್ಲ ಪೊಲೀಸರು ಮುಚ್ಚಿಸ್ತಿರುವುದು ಅದಕ್ಕೆ. ಆದಷ್ಟು ಬೇಗ ಜನ ಖಾಲಿಯಾಗಲಿ ಅಂತೇಳಿ, ಮತ್ತೆ ಬೇರೆ ಉದ್ದೇಶದಿಂದ ಅಲ್ಲ. ಯಾಕಂತ ಹೇಳಿದರೆ ಇಂತಹ ಸಂದರ್ಭಗಳಲ್ಲಿ ತೊಂದರೆಗೆ ಈಡಾಗುವವರು ಅಮಾಯಕರು, ತೊಂದರೆಗೀಡಾಗುವರು. ಅದರಿಂದಾಗಿ ಅಂತ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯ ಹೊರತು ಮತ್ತೇನಲ್ಲ. ಹೋಟೆಲ್ ಅವರಿಗೆ ಇವತ್ತು ವ್ಯಾಪಾರ ಆಗದಿದ್ರೆ ನಾಳೆ ಆಗ್ತದೆ, ಅದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಅವರು ಅದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.